ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ವಾರದ ಮಾಹಿತಿ ಕಾರ್ಯಕ್ರಮ. ಸರಣಿ ಕಾರ್ಯಕ್ರಮದಲ್ಲಿ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ವಾರಕ್ಕೊಂದು ಮಾಹಿತಿಯನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಈ ವಾರದ ಕಾರ್ಯಕ್ರಮದಲ್ಲಿ ಬಾಯಿ ಬಿಗಿಯುವಂತಹ ಒಂದು ರೋಗ, ಇದರ ಬಗ್ಗೆ ಅವರು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೆ. ಡಾಕ್ಟ್ರೆ, ನಾವು ತುಂಬ ಬಾರಿ ಚರ್ಚಿಸಿದಂತಹ ವಿಷಯ ನಮ್ಮ ಸರಣಿ ಕಾರ್ಯಕ್ರಮಗಳಲ್ಲಿ ಬಂದು ಹೋಗಿದೆ. ಗುಟ್ಕಾ, ಪಾನ್ ಪರಾಗ್ ತಿನ್ನುವುದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದರ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಇವತ್ತು ಅದರಿಂದಲೇ ಬರುವಂತಹ ಒಂದು ವಿಶೇಷವಾದಂತಹ ರೋಗ ಅಂತ ಹೇಳಿದರೆ ಬಾಯಿ ಬಿಗಿಯುವಂತಹ ಒಂದು ರೋಗ ಅಂತ ತಿಳಿಸಿದ್ದೀರಿ. ಈ ಬಾಯಿ ಬಿಗಿಯುವಂಥ ರೋಗ ಅಂದರೆ ಏನು ಇದು? ನೋಡಿ, ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಯುವ ಜನರು ಈ ತಂಬಾಕು ಉತ್ಪನ್ನಗಳನ್ನು ತಿನ್ನೋದು ಜಾಸ್ತಿ. ಅದು ಪಾನ್ ಪರಾಗ್ ಇರ್ಬೋದು, ಗುಟ್ಕಾ ಇರ್ಬೋದು, ಅಥವಾ ಮಾರುತಿ, ಮಾಣಿಕ್ ಚಂದ್, ಹೀಗೆ ಹಲವಾರು ಪ್ರಾಡಕ್ಟ್ಗಳು ಇದೆ. ಅದನ್ನು ಅಥವಾ ಖೈನಿ ಅಂತ ಇದೆ, ಅಥವಾ ಬರೀ ಎಲೆ ಅಡಿಕೆ ತಿನ್ನುವುದು ಸಹ ಇದೆ. ಒಂದನ್ನು ನಿಷೇಧಿಸಿದಾಗ ಇನ್ನೊಂದು ಹೆಸರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಮಾರ್ಕೆಟಿಗೆ ಬರ್ತಾ ಇರ್ತದೆ. ಇದು ಸರ್ಕಾರ ನಿಷೇಧಿಸಿದ್ರು, ಜನರ ಮನಪರಿವರ್ತನೆ ಆಗದಿದ್ದರೆ ಅದು ತಿಂದದರಿಂದ ತೊಂದರೆ ಆಗ್ತದೆ, ಮುಂದೆ ಒಂದು ಮಾರಣಾಂತಿಕವಾದಂಥ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ಜನರಿಗೆ ಅರಿವಿದ್ದು ಸಹ ಜನರು ಅದನ್ನೇ ಪದೇ ಪದೇ ತಿಂತಾ ಇದ್ದಾರೆ. ತಮಗೆ ಗೊತ್ತಿರ್ಬೋದು, ಎಲ್ರಿಗೂ ಗೊತ್ತಿದೆ, ಸಿಗರೇಟ್ ಪ್ಯಾಕೆಟ್ನಲ್ಲಿ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಮೇ ಲೀಡ್ ಟು ಲಂಗ್ ಕ್ಯಾನ್ಸರ್ ಅಂತ ಚಿತ್ರನೇ ಇದೆ. ಅದರಲ್ಲಿ ನಿಮ್ಮನ್ನು ಕೊಲ್ಲಬಹುದು ಎನ್ನುವಂತಹ ವಾಕ್ಯ ಕೂಡ ಹೌದೌದು, ಜನರನ್ನು ಹೆದರಿಸುವಂತಹ ಪ್ರಯತ್ನ ಸಹ ಮಾಡಿಯಾಗಿದೆ. ಅದೇ ರೀತಿ ಗುಟ್ಕಾ ಪ್ಯಾಕೆಟ್ನಲ್ಲಿ ಕ್ಯಾನ್ಸರ್, ಬಾಯಿ ಕ್ಯಾನ್ಸರಿನ ಏಡಿಯ ಚಿತ್ರ ಇದೆ. ಏಡಿ ಅಂದರೆ ಅರ್ಬುದ ಅಂದರೆ ಕ್ಯಾನ್ಸರ್. ಸೊ ಅದನ್ನು ತಿಂದರೆ ಅರ್ಬುದ ರೋಗ ಬರ್ತದೆ ಅನ್ನೋ ಮಾಹಿತಿಯನ್ನು ಸಹ ನೀಡಲಾಗಿದೆ. ಅದಾದರೂ ಸಹ ಜನರು ಇದು ರಾತ್ರಿ ಕಂಡ ಬಾವಿಗೆ ಹಗಲು ಬೀಳ್ತಾರೋ ಹಾಗೆ ಗೊತ್ತಿದ್ದು ಪುನಃ ಅದೇ ತಪ್ಪುಗಳನ್ನು ಪುನರ್ ಮಗದೊಮ್ಮೆ ಮಾಡ್ತಾ ಇದ್ದಾರೆ. ಹೀಗೆ ಮಾಡುವುದರಿಂದ ಈ ತಂಬಾಕು ಪದಾರ್ಥಗಳು, ಉತ್ಪನ್ನಗಳು ತಿನ್ನೋದರಿಂದ ಒಂದು ವಿಶೇಷವಾದಂಥ ರೋಗ ಬಾಯಿಗೆ ಬರ್ತದೆ. ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್, ಅಂದರೆ ಓರಲ್ ಅಂದರೆ ಬಾಯಿ, ಸಬ್ಮ್ಯೂಕೋಸ್ ಅಂದರೆ ಮೇಲಿನ ಪದರದ ಕೆಳಗಿನ ಭಾಗದಲ್ಲಿ, ಫೈಬ್ರೋಸಿಸ್ ಅಂದರೆ ಮರಗಟ್ಟಿದಂತಾಗುವಂಥದ್ದು ಅಥವಾ ಪದರ ಪೆಡಸಾಗುವುದು, ದಪ್ಪಗಾಗುವುದು, ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತೇಳಿ. ಇದನ್ನು ನಮ್ಮ ಶುದ್ಧ ಕನ್ನಡದಲ್ಲಿ ನಾವು ಬಾಯಿ ಬಿಗಿಯುವ ರೋಗ ಅಂತ ಹೇಳ್ತೇವೆ. ನಿರಂತರವಾಗಿ ತಂಬಾಕು ಉತ್ಪನ್ನಗಳನ್ನು ಜಗಿಯುವುದರಿಂದ ಬರುವಂಥ ರೋಗವೇ ಬಾಯಿ ಬಿಗಿಯುವ ರೋಗ. ಇದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತ ಹೇಳ್ತೇವೆ. ಅಂದರೆ ಈ ಹಂತದಿಂದ ಮತ್ತಷ್ಟು ನಾವು ಈ ನಮ್ಮ ತಂಬಾಕು ಉತ್ಪನ್ನಗಳನ್ನು ಸೇವಿಸ್ತಾ ಹೋದರೆ 100ರಲ್ಲಿ 5% ಮಂದಿ ಈ ಪ್ರೀ ಕ್ಯಾನ್ಸರಸ್ ಕಂಡೀಷನಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ಅಂದರೆ ಪ್ರತಿ 100ರಲ್ಲಿ 5 ಮಂದಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ಸೊ ಈ ಕಾರಣದಿಂದ ನಾವು ಜನರಿಗೆ ಈ ರೋಗದ ಬಗ್ಗೆ, ಅದರ ಲಕ್ಷಣಗಳೇನು, ಅದು ಹೇಗೆ ಬರ್ತದೆ, ಬಂದಾಗ ಯಾವ ರೀತಿ ಗುರುತಿಸಬೇಕು, ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಬೇಕಾದ್ದು ಎಲ್ಲ ವೈದ್ಯರ ಕರ್ತವ್ಯ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಇದರ ಬಗ್ಗೆ ಹೆಚ್ಚಿನ ಬೆಳಕು ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ಬಾಯಿ ಬಿಗಿಯುವುದು ಅಥವಾ ಬಾಯಿ ತೆರೆದುಕೊಳ್ಳುವುದು ಅಂತ ಹೇಳಿದರೆ ಒಂದು ರೀತಿ ರೋಗವೇ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಿದ್ರೆ ಈ ರೋಗ ನಾವು ಕಂಡುಕೊಳ್ಳುವ ಲಕ್ಷಣಗಳೇನು ಇದರಿಂದ? ನೋಡಿ, ಇದು ಏನಂತ ಹೇಳಿದರೆ, ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಬಾಯಿ ತೆರೆಯುವುದು ಒಂದು, ಬಾಯಿ ನಾವು ನಿಜವಾಗಿ ಊಟ ಮಾಡುವಾಗ, ಮಾತಾಡುವಾಗ ಬಾಯಿ ತೆರೀಲೇಬೇಕಾಗತ್ತೆ. ಸಾಧಾರಣವಾಗಿ ನಾವು ಎಷ್ಟು ತೆರೆದ್ರೂ ನೋವಾಗದಷ್ಟು ರೀತಿಯಲ್ಲಿ ಬಾಯಿ ತೆರೀಲಿಕ್ಕೆ ಆಗ್ತದೆ ನಮಗೆ. ಪುರುಷರಿಗೆ, ಆರೋಗ್ಯವಂತ ಪುರುಷರಿಗೆ 50ರಿಂದ 55 ಮಿಲಿಮೀಟರ್ ಅಂದರೆ 5 ಸೆಂಟಿಮೀಟರ್ನಷ್ಟು ಬಾಯಿ ತೆರೀಲಿಕ್ಕೆ ಆಗ್ತದೆ. ಮಹಿಳೆಯರಿಗೆ 45ರಿಂದ 50 ಮಿಲಿಮೀಟರ್ ಒಂದು ರೇಂಜ್, ಅದು ಒಂದು ಅಬ್ಸಲ್ಯೂಟ್ ವ್ಯಾಲ್ಯೂ ಅಲ್ಲ, ಅಷ್ಟರವರೆಗೆ ಬಾಯಿ ಓಪನ್ ಮಾಡಲಿಕ್ಕೆ ಆಗ್ತದೆ. ಅಂದರೆ ಮಾತಾಡುವಾಗ, ಊಟ ಮಾಡುವಾಗ, ಎಂಥಾದ್ರು ಮಾಮೂಲಿ ದೈನಂದಿನ ಕೆಲಸ ಕಾರ್ಯ ಮಾಡುವಾಗ ನಾವು ಬಾಯಿ ತೆರೆಯುವುದು ಮುಚ್ಚುವುದು ಸಾಮಾನ್ಯ ಪ್ರಕ್ರಿಯೆ. ನಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತೊಂದರೆ ಆಗದ ರೀತಿಯಲ್ಲಿ ಬಾಯಿ ತೆರೀಲಿಕ್ಕೆ ಆಗ್ತದೆ ನಮಗೆ. ಇದು ನಾರ್ಮಲ್ ಅಂತ ನಾವು ಹೇಳ್ತೇವೆ. ಆದರೆ ಈ ಬಾಯಿ ಬಿಗಿಯುವ ರೋಗ ಬಂದಾಗ, ಈ ನಿರಂತರವಾಗಿ ನಾವು ಈ ತಂಬಾಕು ಉತ್ಪನ್ನಗಳನ್ನು ತೆಗೆದುಕೊಂಡಾಗ ಬಾಯಿ ತೆರೆಯುವ ಪ್ರಕ್ರಿಯೆಗೆ ತೊಂದರೆ ಉಂಟಾಗ್ತದೆ. ಕ್ರಮೇಣ ನಿಧಾನವಾಗಿ 50 ಇರೋದು 40 ಆಗ್ತದೆ, 40 ಇದ್ದದ್ದು 30 ಮಿಲಿಮೀಟರ್ ಆಗ್ತದೆ, ಆಮೇಲೆ 20, ಆಮೇಲೆ ಸಂಪೂರ್ಣವಾಗಿ ಬಾಯಿ ಮುಚ್ಚಿ ಹೋಗುವಂಥ ಪರಿಸ್ಥಿತಿ ಬರುವುದು. ಅಂದರೆ ಬಾಯಿ ಬಿಗಿಯಾಗುವಂಥದ್ದು ಅಂತೇಳಿ. ಈಗ ತಾನೇ ಹೇಳಿದೆ ನಾನು, ನಿರಂತರವಾಗಿ ಜಗಿಯುವ ಪ್ರಕ್ರಿಯೆ.
ಪಾನ್ಪಾರ ಆಗಿರ್ಬೋದು, ಗುಟ್ಕಾ ಇರ್ಬೋದು, ಇದನ್ನು ಬಾಯಲ್ಲಿ ಹಾಕ್ಕೊಂಡು ತಾವು ನೋಡಿರ್ಬೋದು. ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಬುದ್ಧಿವಂತರ ಜಿಲ್ಲೆ, ಇಲ್ಲಿ ಜಾಸ್ತಿ ಜನ ಯೂಸ್ ಮಾಡೋದಿಲ್ಲ. ಆದರೆ ಇಲ್ಲಿ ಕೆಲಸ ಮಾಡುವಂಥ ನಾರ್ತನ್ ಕರ್ನಾಟಕದ ಧಾರವಾಡ, ಹುಬ್ಬಳ್ಳಿ, ಬಾಗಲಕೋಟೆ, ರಾಯಚೂರು ಅಂತಹ ಕಡೆಯ ಬಿಜಾಪುರದ ವರ್ಕರ್ಸ್, ಇಲ್ಲಿ ಉತ್ತರದವರು ಕೂಡ ಅಷ್ಟೇ, ಉತ್ತರ ಭಾರತದವರು ಅಷ್ಟೇ, ಎಲ್ಲೆಲ್ಲಿ ಅನಕ್ಷರತೆ ಇದೆ, ಎಲ್ಲೆಲ್ಲಿ ಅಜ್ಞಾನ ಇದೆ, ಎಲ್ಲೆಲ್ಲಿ ಮೂಢನಂಬಿಕೆಗಳಿದೆ, ಎಲ್ಲಿ ಸರಿಯಾದ ಮಾಹಿತಿ ಇಲ್ಲ, ಬಡತರು ಅಂಥವರಲ್ಲಿ ಇಂತಹ ಈ ಅಭ್ಯಾಸ ಉಂಟಲ್ಲ ಜಾಸ್ತಿ ಇರ್ತದೆ. ದನದ ಹಾಗೆ ಬಾಯಿಯಲ್ಲಿ ಏನಾದರೂ ಒಂದು ಜಗಿತಾ ಇರಬೇಕು ಅವರಿಗೆ. ಸಾಧಾರಣವಾಗಿ ನಿರಂತರ ಜಗಿಯುವವರನ್ನು ದನದ ಹಾಗೆ ಜಗಿಯುವವರು ಅಂತ ಹೇಳ್ತೇವೆ ನಾವು. ಅವರು ಕೇಳಿದರೆ ತಟ್ಟನೆ ಅವ್ರ ಹತ್ರ ಉತ್ತರ ಇದೆ. ಕ್ಯೂ ಖಾರ ಬಾಯಿ ಅಂತಂದರೆ ಯಾಕೆ ತಿಂತೀರಿ ಅಂತ ಕೇಳಿದರೆ ಬಹುತ್ ಟೆನ್ಷನ್ನೇ ಅಂತೇಳಿ. ಸೊ ಅವರು ಹೇಳುವಂಥ ಸಿಂಪಲ್ ಉತ್ತರ ಅದು, ನನಗೆ ಬಹಳಷ್ಟು ಟೆನ್ಷನ್ ಇದೆ ಅದಕ್ಕೆ ತಿಂತಾ ಇದ್ದೀನಿ ಅಂತೇಳಿ. ಅಂದರೆ 24 ಗಂಟೆ ಕೆಲಸ, ರಾತ್ರಿ ಡ್ಯೂಟಿ ಮಾಡೋರು ನಾವು ನಿದ್ದೆ ಬಾರದೇ ಇರೋದಕ್ಕೆ ಬಾಯಲ್ಲಿ ಹಾಕಿ ಜಗಿಯುವಂಥದ್ದು ಅಂತೇಳಿ. ಈ ನಿರಂತರವಾಗಿ ಜಗಿಯೋದ್ರಿಂದ ಕೆಲವೊಂದು ಸ್ನಾಯುಗಳಿದೆ ನಮ್ಮ ಎಲುಬಿನ ಸುತ್ತ, ಕೆಳಗಿನ ದವಡೆಯ ಸುತ್ತ, ಅದು ಬಾಯಿ ತೆರೆಯಲಿಕ್ಕೆ ಮತ್ತು ಕ್ಲೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಮಸಲ್ಗಳು, ಸ್ನಾಯುಖಂಡಗಳು. ಇದೇನಾಗ್ತದೆ, ನಿರಂತರವಾಗಿ ಜಗಿದಾಗ ಆ ಸ್ನಾಯುಗಳ ಮೇಲೆ ವಿಪರೀತ ಒತ್ತಡ ಬೀಳ್ತದೆ ಮತ್ತು ಅದರಲ್ಲಿ ಫೈಬ್ರೋಸಿಸ್ ಆಗುವ ಸಾಧ್ಯತೆ ಇದೆ. ಆ ಮಸಲ್ಗಳ ಮೇಲೆ ಇದು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಚೇಂಜಸ್ ಉಂಟಾಗಿ ಬಾಯಿ ತೆರೆಯುವ ಪ್ರಕ್ರಿಯೆಗೆ ತೊಂದರೆ ಆಗ್ತದೆ. ಹೀಗೆ ನಿರಂತರವಾಗಿ ಬಾಯಿಯಲ್ಲಿ ಏನಾದರೂ ಒಂದು ತಂಬಾಕು ಉತ್ಪನ್ನಗಳನ್ನು ಹಾಕಿ ಜಗಿದಾಗ ಬರುವಂಥ ರೋಗವೇ ಈ ಬಾಯಿ ಬಿಗಿಯುವ ರೋಗ ಅಂತೇಳಿ. ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ತಾವು ನೋಡಿರ್ಬೋದು, ಪ್ಯಾಕೆಟ್ ಓಪನ್ ಮಾಡ್ತಾರೆ, ತುಟಿಯನ್ನು ಓಪನ್ ಮಾಡಿ ತುಟಿಯ ಒಳಭಾಗದಲ್ಲಿ ಇಟ್ಕೊಳ್ತಾರೆ, ಗಂಟೆಗಟ್ಟಲೆ ಇಟ್ಕೊಳ್ತಾರೆ. ಕೆಲವರು ಹಿಂಭಾಗದಲ್ಲಿ, ಎಲ್ಲಿ ಕೆನ್ನೆಯ ಒಳಭಾಗದಲ್ಲಿ ಇಟ್ಕೊಳ್ತಾರೆ, ಕೆಲವರು ನಮ್ಮ ನಾಲಿಗೆ ಕೆಳಭಾಗದಲ್ಲಿ ಇಟ್ಕೋತಾರೆ. ಸಾಮಾನ್ಯವಾಗಿ ಈ 3 ಜಾಗದಲ್ಲಿ ಇಟ್ಕೋತಾರೆ. ಮತ್ತು ಪದೇ ಪದೇ ಉಗಿತಾ ಇರ್ತಾರೆ. ಅದರಿಂದ ಜೊಲ್ಲು ರಸ ಜೊತೆ ಮಿಕ್ಸ್ ಆದಾಗ ಅದನ್ನು ಉಗಿತಾ ಇರ್ತಾರೆ. ಬಾಯಲ್ಲಿ ನಿರಂತರವಾಗಿ ಗಂಟೆ 2, 3, 4 ಗಂಟೆಗಳ ಕಾಲ ಬಾಯಲ್ಲೇ ಇಟ್ಕೊಳ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಮ್ಯೂಕೋಸ, ಬಾಯಿ ಒಳಗಿರುವಂತಹ ಪದರ ಬಹಳ ತೆಳುವಾದ್ದು, ಬಹಳ ಸೆನ್ಸಿಟಿವ್. ಅದು ನಿರಂತರವಾಗಿ ಈ ಪದರದ ಮೇಲೆ ಅತ್ಯಾಚಾರ, ಇದೊಂದು ರೀತಿಯ ಶೋಷಣೆನೇ, ಅತ್ಯಾಚಾರನೇ. ಈ ತಂಬಾಕು ಉತ್ಪನ್ನಗಳಲ್ಲಿ ಬರೀ ತಂಬಾಕು ಇರುವುದಿಲ್ಲ, ಅದಕ್ಕೆ ಕೆಮಿಕಲ್ಸ್ ಇರ್ತದೆ, ಫ್ಲೇವರಿಂಗ್ ಏಜೆಂಟ್ ಇರ್ತದೆ, ರಾಸಾಯನಿಕಗಳಿರುತ್ತದೆ, ಪ್ರಿಸರ್ವೇಟಿವ್ಗಳಿರ್ತದೆ. ಇವೆಲ್ಲ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಚರಿತ್ರೆಯಿಂದ ನಮಗೆ ತಿಳಿದಿದೆ. ಅದು ತಿಂದವರಿಗೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ಬಿಯಾಂಡ್ ಡೌಟ್ ಪ್ರೂವ್ ಆಗಿದೆ. ಅದಾದರೂ ಸಹ ಜನ ಬಾಯಲ್ಲಿ ಇಟ್ಕೊಂಡು ಗಂಟೆಗಟ್ಟಲೆ, ಕೆಲವರು ರಾತ್ರಿ ಇಡೀ ಬಾಯಿನಲ್ಲಿ ಇಟ್ಕೋತಾರೆ. ಹಾಗೆ ಮಾಡಿದಾಗ ಖಂಡಿತವಾಗಿಯೂ ಸಹ ಇಲ್ಲಿ ಆ ಏರಿಯಾವನ್ನು ಅದು ಬರ್ನ್ ಮಾಡ್ತದೆ, ಸುಟ್ಟು ಹಾಕ್ತದೆ ಮತ್ತು ಅಲ್ಲಿರುವಂತಹ ಜೀವಕೋಶಗಳ ಮೇಲೆ ನಿರಂತರವಾಗಿ ಶೋಷಣೆ ಆದಾಗ ಅದು ಮಾರ್ಪಾಡು ಹೊಂದಿ, ರೂಪಾಂತರ ಹೊಂದಿ, ಮುಂದೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನಿಗಾಗಿ ನೆಕ್ಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಈ ನಿಟ್ಟಿನಲ್ಲಿ ನಾವು ಜನರಿಗೆ ತಿಳಿ ಹೇಳಬೇಕು, ನೋಡಿ ಇಂತಹ ಅಭ್ಯಾಸಗಳನ್ನು ಮಾಡಬೇಡಿ, ಮಾಡಿದರೆ ಮುಂದೊಂದು ದಿನ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತೇಳಿ. ಇದನ್ನು ನಾವು ಜನರಿಗೆ ತಿಳಿಸುವ ಪ್ರಯತ್ನವನ್ನು ನಾವಿಲ್ಲಿ ಮಾಡುವ. ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಈ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬಾಯಿ ಬಿಗಿಯುವ ರೋಗ, ಇದು ಯಾಕಾಗಿ ಹೇಗೆ ಬರ್ತದೆ ಎನ್ನುವ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಡಾಕ್ಟರ್, ಈಗ ನೀವು ಹೇಳಿದ್ರಿ ಬಾಯಿ ಬಿಗಿಯುವ ರೋಗ ಒಂದು ಅಪಾಯಕಾರಿಯಾದಂಥ ಒಂದು ಘಟ್ಟದಲ್ಲಿ ಬಾಯಿಯನ್ನೇ ತೆರೀಲಿಕ್ಕೆ ಆಗದಷ್ಟು ಅಪಾಯಕಾರಿಯಾಗಿ ಕ್ಯಾನ್ಸರ್ ಮಟ್ಟಕ್ಕೆ ಬೆಳೆಯುವಂತಹ ರೋಗ. ಇದರ ಲಕ್ಷಣಗಳ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಇದರ ಮತ್ತಷ್ಟು ಲಕ್ಷಣಗಳೇನು ಇದರದ್ದು? ನೋಡಿ, ಫಸ್ಟ್ ಈಗ ತಾನೇ ಹೇಳಿದೆ, ಬಾಯಿ ತೆರೀಲಿಕ್ಕೆ ಕಷ್ಟ ಆಗುವಂಥದ್ದು. ಏನು 50 ಮಿಲಿಮೀಟ್ರ್ ಇದೆ, ಅದು ಕ್ರಮೇಣವಾಗಿ ಇಂಥ ಉತ್ಪನ್ನಗಳನ್ನು ತಿಂತಾ ಇದ್ದಾಗೆ ರಾತ್ರಿ ಬೆಳಗಾಗುವಾಗ ಅದು ಕಡಿಮೆ ಆಗುವಂಥದ್ದಲ್ಲ. ಒಂದು 3 ತಿಂಗಳು 6 ತಿಂಗಳು ಇದನ್ನು ಬಳಕೆ ಮಾಡಿದಾಗ ಅದು 50 ಇರೋದು 40 ಆಗಿ 30 ಆಗಿ 20 ಆಗಿ ಮತ್ತು ಕ್ರಮೇಣ ಬಾಯಿ ಕಂಪ್ಲೀಟಾಗಿ ಬಂದಾಗುವಂಥ, ನಮಗೆ ಕೆಲವೊಂದು ರೋಗಿಗಳು ಬಂದಾಗ ಅವರಿಗೆ ಬಾಯಿ ಒಳಗಡೆ ಆಹಾರ ಹಾಕ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಬಿಗಿಯಾಗಿ ಹಿಡ್ಕೊಂಡಿರುತ್ತದೆ ಬಾಯಿ, ತೆರೀಲಿಕ್ಕೆ ಆಗದಂತಹ ಅಷ್ಟು ತೊಂದರೆ ಆಗ್ತದೆ. ಸೊ ಬಾಯಿ ತೆರೀಲಿಕ್ಕೆ ಕಷ್ಟ ಆಗುವಂಥದ್ದು ನಂಬರ್ 1 ಸಿಂಪ್ಟಮ್. ಇನ್ನು ನಂಬರ್ 2, ಬಾಯಿಯಲ್ಲಿ ಉರಿ ಆಗುವಂಥದ್ದು, ಉರಿತ ಅಂತೇಳಿ. ಉರಿತ ಅಂದರೆ ಯಾವುದೇ ಆಹಾರ ಪದಾರ್ಥಗಳನ್ನು ಬಾಯಿನಲ್ಲಿ ಹಾಕಲಿಕ್ಕೆ ಅವರಿಗೆ ಆಗೋದಿಲ್ಲ. ಎಸ್ಪೆಷಲಿ ನಮ್ಮ ಸ್ಪೈಸಿ ಫುಡ್, ಈ ಸ್ಪೈಸಿ ಅಂದರೆ ಖಾರ ಪದಾರ್ಥಗಳನ್ನು ಬಾಯಿಗೆ ಹಾಕಿದ ಕೂಡಲೇ ಭಯಾನಕವಾದಂಥ ಉರಿಯೂತ ಅಂತ ಹೇಳ್ತೇವೆ, ಉರಿತದೆ. ಅವರಿಗೆ ಆಹಾರ ಪದಾರ್ಥಗಳನ್ನು ಕಂಡ್ರೆ ದೂರ ಓಡ್ತಾರೆ. ನಮ್ಗೆ ಗೊತ್ತಿರುವುದು ಉತ್ತರ ಕರ್ನಾಟಕದ ಕಡೆ ಬಾಗಲಕೋಟೆ, ರಾಯಚೂರಿನಲ್ಲಿ ಅವರು ಮಂಡಕ್ಕಿ ಮೆಣಸಿನಕಾಯಿ ತಿನ್ನುವಂಥ ಜನರು, ದಾವಣಗೆರೆ ಸೈಡಲ್ಲಿ ಅತ್ಯಂತ ಖಾರವಾದ ವಸ್ತುಗಳನ್ನು ಸಲೀಸಾಗಿ ತಿಂತಾರೆ. ಆಂಧ್ರದಲ್ಲೂ ಅಷ್ಟೇ, ಅವರು ಬೆಳಿಗ್ಗೆಯಿಂದ ತಿನ್ನೋದೇ ಮೆಣಸಿನ, ಹಸಿ ಮೆಣಸಿನಕಾಯಿ ಅವರಿಗೆ ಊಟಕ್ಕೆ ಬೇಕು. ಆ ರೀತಿಯ ಒಂದು ಬೆಳವಣಿಗೆ ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಆ ರೀತಿ ನಾವು ಖಾರ ತಿನ್ನೋದಿಲ್ಲ, ನಾವೆಲ್ಲ ಸ್ವಲ್ಪ ಮೈಲ್ಡ್ ಆಗಿ ಲೆಸ್ ಸ್ಪೈಸಿ ಫುಡ್ ತಿನ್ನೋದು. ಅಂತಹ ಖಾರ ಪದಾರ್ಥಗಳನ್ನು ತಿಂದಾಗ ಅವರಿಗೆ ಭಯಾನಕವಾದ ಉರಿತ ಇರ್ತದೆ. ಅದನ್ನು ಕಂಡ್ರೆ ದೂರ ಓಡ್ತಾರೆ. ಯಾವಾಗ ಅದನ್ನು ಇಷ್ಟಪಟ್ಟು ತಿಂತ ಇದ್ದವರು ಅದನ್ನು ಕಂಡ್ರೆ ದೂರ ಓಡುವಂಥ ಪರಿಸ್ಥಿತಿ ಬರುವಂಥದ್ದು. ಬಾಯಿ ಉರಿತ. ಇನ್ನು ಯಾವುದೇ ಬಿಸಿ ಪದಾರ್ಥವನ್ನು ತಿನ್ನೋಕ್ಕಾಗಲ್ಲ ಅವರಿಗೆ.
ಬಿಸಿಯಾದ ಪದಾರ್ಥ, ಮಸಾಲೆ ಇರುವಂಥ ಪದಾರ್ಥಗಳನ್ನು ತಿಂದಾಗ ಬಾಯಿಯಲ್ಲಿ ಸಹ ಪುನಃ ಒಂದು ರೀತಿಯ ಕೆರೆತ ಉಂಟಾಗುವಂಥದ್ದು, ಉರಿತ ಉಂಟಾಗುವಂಥದ್ದು, ಅದನ್ನು ಬಳಸಲಿಕ್ಕೆ ಅವರಿಗೆ ಆಗುವುದಿಲ್ಲ. ಇದಲ್ಲದೆ ಬೇರೆ ಲಕ್ಷಣಗಳು ಸಾಮಾನ್ಯವಾಗಿ ಬಾಯಿಯಲ್ಲಿ ಕೆಂಪು ಅಥವಾ ಬಿಳಿ ಮಚ್ಚೆಗಳು, ಕಲೆಗಳು ಉಂಟಾಗುವಂಥದ್ದು. ಯಾಕೆಂತ ಹೇಳಿದರೆ ಈ ಗುಟ್ಕಾಗಳನ್ನು, ಪಾನ್ಪರಾಗಗಳನ್ನು ತುಟಿಯ ಒಳಭಾಗದಲ್ಲಿ ಇಟ್ಟಾಗ ನಾವು ಅದನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಬರ್ನ್ ಆಗಿರ್ತದೆ, ಬಿಳಿಯಾದ ಪ್ಯಾಚ್ ಆಗಿರ್ತದೆ. ನಾವು ನೋಡಿದ ಕೂಡಲೇ ಸಾಮಾನ್ಯವಾಗಿ ನಮ್ಮ ಬಾಯಿ ಒಳಗಿನ ಮ್ಯೂಕೋಸ ಪಿಂಕ್ ಆಗಿರುವಂಥದ್ದು, ಪಿಂಕಿಶ್ ಆಗಿರ್ತದೆ. ಅದು ಹೆಲ್ದಿ ಸೈನ್. ಇಂತಹ ಅತ್ಯಾಚಾರ ಆದಾಗ, ಈ ಪಾನ್ಪರಾಗ್ ತಿಂದಾಗ ಅಲ್ಲಿ ಈ ರೀತಿ ಬರ್ನ್ ಆಗಿ ಬಿಳಿಯಾದಂಥ ಅಥವಾ ಕೆಂಪಗಿನ ಪ್ಯಾಚ್ಗಳು ಕಂಡುಬರ್ತದೆ. ಕೆಲವೊಮ್ಮೆ ಹುಣ್ಣು ಸಹ ಕಂಡುಬರ್ತದೆ. ಸೊ ಇದು ಬೇಸಿಕಲಿ ಇದು 3 ಬಹಳ ಗ್ಲೇರಿಂಗ್ ಆಗಿ ಕಾಣುವಂತಹ ಒಂದು ಸಿಂಪ್ಟಮ್ಗಳು. ಅದಲ್ಲದೆ ಬಾಯಿನಲ್ಲಿ ಎಂಜಲು ಬರುವುದು ಕಡಿಮೆ ಆಗುವಂಥದ್ದು, ಜೊಲ್ಲು ರಸ ಬರುವಂತಹ, ಸಾಮಾನ್ಯವಾಗಿ 1 ಲೀಟರ್ನಷ್ಟು ಜೊಲ್ಲು ರಸ ದಿನಂಪ್ರತಿ ನಮ್ಮ ಬಾಯಿನಲ್ಲಿ ಉತ್ಪಾದನೆ ಆಗ್ತದೆ ಜೊಲ್ಲು ರಸ ಗ್ರಂಥಿಗಳಿಂದ. ಅದು ಆಹಾರ ಸೇವನೆಗೆ, ಆಹಾರವನ್ನು ಡೈಲ್ಯೂಟ್ ಮಾಡೋಕ್ಕೆ ಇದು ಅತಿ ಅಗತ್ಯ. ಸೊ ಅದು ಕಡಿಮೆ ಆಗ್ತದೆ. ಇದು ಅಲ್ಲದೆ ಬೇರೆ ಸಿಂಪ್ಟಮ್ಸ್ಗಳು ಏನಂದರೆ, ಅವರಿಗೆ ಮಾತನಾಡುವಾಗ ಕಷ್ಟ ಆಗುವಂಥದ್ದು, ತೊದಲುವಂಥದ್ದು, ನಾಲಿಗೆ ಚಲನೆ ಮೂಮೆಂಟಿಗೆ ಕಷ್ಟ ಆಗುವಂಥದ್ದು, ಮತ್ತು ಟೇಸ್ಟ್ ಇಲ್ಲದಿರುವಂಥದ್ದು. ಇವರಿಗೆ ನೀವು ಯಾವುದೇ ಆಹಾರ ಪದಾರ್ಥ ಕೊಟ್ಟರೂ ಸಹ ಈ ದಡ್ಡುಗಟ್ಟಿ ಹೋಗೋದು ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಹಳ್ಳಿ ಭಾಷೆಯಲ್ಲಿ. ಒಮ್ಮೊಮ್ಮೆ ನಮಗೆ ಸಾಮಾನ್ಯವಾಗಿಯೂ ಶೀತ ಅಥವಾ ನೆಗಡಿ ಜ್ವರ ಆದಾಗ ನಾಲಿಗೆ ರುಚಿಯನ್ನು ಕಳೆದುಕೊಂಡು ಯಾವುದು ತಿಂದರೂ ಏನು ಗೊತ್ತಾಗದ ಸ್ಥಿತಿ ಇರ್ತದೆ. ಈ ರೀತಿ ನಾಲಿಗೆ ಮೇಲೆ ಇರುವಂಥ ಟೇಸ್ಟ್ ಬಡ್ಡುಗಳು, ರುಚಿ ಗ್ರಂಥಿಗಳು ಅಂತ ಏನಿರ್ತದೆ, ಅದೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹಾನಿಯಾಗಿ ಯಾವುದೇ ಆಹಾರ ಪದಾರ್ಥ ಕೊಟ್ಟರು ಸಹ ಅವರಿಗೆ ಐಡೆಂಟಿಫೈ ಮಾಡಲಿಕ್ಕಾಗದ ರೀತಿಯಲ್ಲಿ ಅಷ್ಟು ಇದಾಗ್ತದೆ. ಸೊ ಇದು ಯಾವುದೇ ಆಹಾರವನ್ನು ಅವರು ಟೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದರ ಜೊತೆಗೆ ಬಾಯಿನಲ್ಲಿ ಕೆಲವೊಮ್ಮೆ ಹುಣ್ಣಾಗುವ ಸಾಧ್ಯತೆಗಳಿರ್ತದೆ. ಒಣಗದಂತಹ ಹುಣ್ಣು, ಯಾವಾಗ ಈ ದೊರಗಿನ ಇದು ಆಹಾರ ಪದಾರ್ಥಗಳನ್ನು ತಿನ್ನೋಕ್ಕಾಗಲ್ಲ, ಅಲ್ಲಿ ಹುಣ್ಣಾಗ್ತದೆ. ಆ ಹುಣ್ಣು ವಿಪರೀತವಾದ ಯಾತನೆ, ನೋವು ಇರ್ತದೆ. ಅದಲ್ಲದೆ ಕೆಲವೊಮ್ಮೆ ಫೈಬ್ರಸ್ ಬ್ಯಾಂಡ್ಸ್ ಅಂತ ಹೇಳ್ತೇವೆ. ಈ ಒಳಗಿನ ಭಾಗವನ್ನು ನಾವು ಕೈ ಹಾಕಿ ನೋಡಿದಾಗ, ಪಾಲ್ಪೇಟ್ ಮಾಡಿ ನೋಡ್ತೇವೆ ನಾವು ಎಕ್ಸಾಮಿನ್ ಮಾಡುವಾಗ, ವೈದ್ಯರು, ದಂತವೈದ್ಯರು ಇರ್ಬೋದು ಅಥವಾ ಬಾಯಿ ಮುಖಾಂಗ ಶಸ್ತ್ರಚಿಕಿತ್ಸಕರು ಇರ್ಬೋದು, ನಾವು ಅದನ್ನು ಪಾಲ್ಪೇಟ್ ಮಾಡಿದಾಗ ವರ್ಟಿಕಲ್ ಬ್ಯಾಂಡ್ಸ್, ತುಂಬ ಮರಗಟ್ಟಿ ಹೋದ, ಜಡ್ಡುಗಟ್ಟಿದಂತಹ ತುಂಬ ದೊರಗಾದ ಪದರಗಳು ನಮಗೆ ಸಿಗ್ತದೆ. ಸೊ ಇವೆಲ್ಲ ಒಂದು ಬಾಯಿ ಬಿಗಿಯುವ ರೋಗದ ಪ್ರಾಥಮಿಕ ಲಕ್ಷಣಗಳು. ಈ ಎಲ್ಲ ಸಿಂಪ್ಟಮ್ಸ್ಗಳಿದ್ದರೆ, ರುಚಿ ಇಲ್ಲದಿರುವಂಥದ್ದು, ಬಾಯಿ ತೆರಲಿಕ್ಕಾಗುವಂಥದ್ದು, ಬಾಯಿಯಲ್ಲಿ ಉರಿ ಇರುವಂಥದ್ದು, ಎಂಜಲು ಕಡಿಮೆ ಆಗುವಂಥದ್ದು, ಬಾಯಲ್ಲಿ ಹುಣ್ಣಿರುವಂಥದ್ದು, ಕೆಂಪು ಪ್ಯಾಚ್ ಇರುವಂಥದ್ದು, ಇದೆಲ್ಲ ಕಂಡಾಗ ನಾವು ಖಂಡಿತವಾಗಿ ಇದು ಬಾಯಿ ಬಿಗಿಯುವ ರೋಗದ ಪ್ರಾಥಮಿಕ ಲಕ್ಷಣಗಳು. ಈ ಹಂತದಲ್ಲಿ ನಾವು ಗುರುತಿಸಬೇಕು, ರೋಗಿಗಳಿಗೆ ತಿಳಿ ಹೇಳಬೇಕು, ಚಟವನ್ನು ಬಿಡಿಸಬೇಕು. ಇಲ್ಲಾಂದರೆ ಮುಂದಿನ ಹಂತದಲ್ಲಿ ಅದು ಖಂಡಿತವಾಗಿ ಸಹ 100ರಲ್ಲಿ 5 ಮಂದಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಈಗ ಇಷ್ಟೆಲ್ಲ ಬಾಯಿ ಬಿಗಿಯೋ ರೋಗ ಅಂತ ಹೇಳಿದರೆ ಎಲೆ ಅಡಿಕೆ, ತಂಬಾಕು ಸೇವನೆಯಿಂದ ಬರ್ತದೆ ಅಂತ ಹೇಳಿ ನಮಗೆ ಗೊತ್ತಿದ್ದರೂ ಅದನ್ನು ಅವರು ತಿನ್ನುವವರು ತಿಂದೇ ತಿಂತಾರೆ. ನೀವು ಹೇಳಿದ ಹಾಗೆ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವಂತಹ ಕೆಲಸ ನಿರಂತರವಾಗಿ ಆಗುತ್ತಾ ಇರ್ತದೆ. ಆದರೆ ಇಂತಹ ರೋಗ ಲಕ್ಷಣಗಳು ಬರಬೇಕಿದ್ರೆ ಈ ತಂಬಾಕು ಸೇವನೆಯಿಂದ ಆಗಲಿ ಅಥವಾ ಪಾನ್ಪರಾಗದಿಂದ ಇದಕ್ಕೆ ಏನು ಕಾರಣಗಳಿರ್ತವೆ? ಪ್ರಾಥಮಿಕವಾಗಿ ನಮ್ಮ ತಂಬಾಕು ಉತ್ಪನ್ನಗಳು, ಈಗ ತಾನೇ ಹೇಳಿದೆ, ಪಾನ್ಪರ, ಗುಟ್ಕಾ, ಏನಿದೆ, ಮಾರುತಿ, ಅದು ಹಲವಾರು ಬ್ರ್ಯಾಂಡ್ಗಳಿದೆ, ಮಾಣಿಕ್ ಚಂದ್ ಅಂಥೇಳಿ. ಮಾರುಕಟ್ಟೆಯಲ್ಲಿ ಒಂದಲ್ಲ 10 ಹಲವು ನಮೂನೆಗಳಿದೆ. ಸರ್ಕಾರ ಇದನ್ನು ಬ್ಯಾನ್ ಮಾಡಿತ್ತು, ಟೊಬ್ಯಾಕೊ ಪ್ರಾಡಕ್ಟ್ಸ್ಗಳು ತಿನ್ನಬಾರ್ದು, ಕೈನಿಯನ್ನು ತಿನ್ನಬಾರ್ದು ಅಂತೇಳಿ. ನಾವು ನೋಡಿರ್ಬೋದು, ಅಂಗಡಿ ಮುಂದೆ ಕೈನಲ್ಲಿ ಹಾಕಿ ಹೀಗೆ ಉಜ್ಜುತ್ತಾ ಓಪನ್ ಮಾಡಿ ಬಾಯಿನಲ್ಲಿ ಇಡುವಂಥದ್ದು. ಇದೆಲ್ಲವೂ ಅಣ್ಣ ತಮ್ಮಂದರೆ. ಈ ಎಲೆ, ಅಡಿಕೆ, ಸುಣ್ಣ, ಬೀಡಿ, ಸಿಗರೇಟು, ಪಾನ್ಪರ, ಗುಟ್ಕಾ ಇವೆಲ್ಲ ಒಂದೇ ಫ್ಯಾಮಿಲಿಯ ಒಂದು ಅಣ್ಣ ತಮ್ಮಂದಿರು, ಕಸಿನ್ಸ್ ಅಂತ ಹೇಳ್ತೇವೆ. ಎಲ್ಲವೂ ಸಹ ಮೂಲ ಉತ್ಪನ್ನ ಒಂದೇ, ಅದರ ರೂಪಾಂತರಗಳು ಬೇರೆ ಬೇರೆಯಾಗಿ ಅದು ಶಾಖೆಗಳಾಗಿ ಕವಲು ಹೊಡೆದಿದೆ. ಈಗ ಅಸುರ ಜನಾಂಗ, ಈಗ ಬೇರೆ ಬೇರೆ ರೀತಿಯ ಹೆಸರುಗಳಿಂದ ಏನು ರಕ್ಕಸರು ಇರ್ತಾರೆ, ಅದೇ ರೀತಿ ಎಲ್ಲವೂ ಸಹ ನಮ್ಮ ದೇಹಕ್ಕೆ ಹಾನಿಕಾರಕ. ಮೂಲ ಒಂದೇ, ಅದರಿಂದ ಬೇರೆ ಬೇರೆ ಉತ್ಪನ್ನಗಳು, ಅದಕ್ಕೆ ಬೇರೆ ಬೇರೆ ರಾಸಾಯನಿಕಗಳು ಸೇರಿಕೊಳ್ತವೆ. ಬೇಸಿಕಲಿ ಇದನ್ನು ನಾವು ಬೀಡಿ, ಸಿಗರೇಟುಗಳನ್ನು ಸಹ ವರ್ಜಿಸಬೇಕು. ಯಾವುದೇ ಇಂತಹ ಪದಾರ್ಥಗಳನ್ನು ತೆಗೆದುಕೊಳ್ಬಾರ್ದು. ಕೆಲವರು ಸಬೂಬ್ ಹೇಳ್ತಾರೆ, ನಾನು ಬರೀ ಹೊಗೆ ಸೊಪ್ಪು, ಬರೀ ಬಜ್ಜೆ ಏನ್ಪುಣ ಅಂತೇಳಿ, ಅಂದರೆ ಬರೀ ಅಡಿಕೆ ಮಾತ್ರ ನಾನು ತಿನ್ನೋದು, ಹೊಗೆ ಸೊಪ್ಪು ಪುಗೇರೆಯಾನು ಪಾಡುಜ್ಜಿ ಅಂತೇಳಿ, ಮುಟ್ಟುಜ್ಜಿ ಅಂತ ಹೇಳ್ತಾರೆ. ಹೌದೌದು, ಅಂದರೆ ಅವರನ್ನು ಡಿಫೆಂಡ್ ಮಾಡಿಕೊಳ್ಳೋದು. ನಾನು ನೋಡಿದ ಹಲವಾರು ದೃಷ್ಟಾಂತಗಳಿದೆ. ಬರೀ ಅಡಿಕೆಯನ್ನು ಜಗಿಯುವವರಿಗೂ ಸಹ ಬಾಯಿ ಬಿಗಿಯುವ ರೋಗ ಬರ್ತದೆ. ಯಾಕೆಂದರೆ ಅಡಿಕೆಯಲ್ಲಿರುವಂಥ ಈ ಕೆಮಿಕಲ್ಸ್ ಏನಿದೆ ಅದು ನಮ್ಮ ಬಾಯಿಯ ಮ್ಯೂಕೋಸದ ಮೇಲೆ ನಿರಂತರವಾಗಿ ಒಂದು ರೀತಿಯ ಒತ್ತಡ ತಂದು ಅದರ ಮೇಲೆ ರೂಪಾಂತರ ಹೊಂದಲಿಕ್ಕೆ ಕಾರಣ ಆಗ್ತದೆ. ಈಗ ಬಾಯಿಯಲ್ಲಿರುವಂತಹ ರಾಸಾಯನಿಕ ಅಂತ ಹೇಳುವಾಗ ನನ್ನ ಗಮನಕ್ಕೆ ಒಂದು ಬಂದದ್ದು, ನಾವು ಹಿಂದೊಮ್ಮೆ ಓದಿದ ನೆನಪು ನನಗೆ, ಈ ಬಟ್ಟೆ ಮತ್ತು ಇನ್ನಿತರ ವಸ್ತುಗಳ
ಬಣ್ಣಗಳಿಗಾಗಿ ಅಡಿಕೆಯ ಒಂದು ರಾಸಾಯನಿಕವನ್ನು ಉಪಯೋಗಿಸ್ತಾರೆ. ಅಂದರೆ ಅದರಲ್ಲಿ ಅಂತಹ ಒಂದು ಅಪಾಯಕಾರಿ ರಾಸಾಯನಿಕ ಇದೆ ಅಂತ ಹೇಳ್ತಾರೆ. ಅಡಿಕೆ ಅನ್ನುವುದು ಅದು ಬೇಸಿಕಲಿ ನಮ್ಮ ಗುಟ್ಕಾದಲ್ಲಿ ಇರುವಂಥದ್ದು ಅಡಿಕೆನೇ. ತಂಬಾಕಿನ ಜೊತೆಗೆ ಅಡಿಕೆ ಸುಪಾರಿಗಳಂತ ಇರ್ತದೆ, ಅದಕ್ಕೆ ಬಣ್ಣ ಹಾಕ್ತಾರೆ, ಪ್ರಿಸರ್ವೇಟಿವ್ ಹಾಕ್ತಾರೆ. ಇದೆಲ್ಲ ಕೆಲವರು ಸುಪಾರಿ ಅಂತ ತಿಂತಾರೆ ನೋಡಿ, ಅದರಲ್ಲೆಲ್ಲ ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ ಇರುತ್ತೆ. ಪ್ಲಸ್ ಅರಕೋಲಿನ್ ಅಂತೇಳಿ ಏನಿದೆ ಅದರಲ್ಲಿ ಕೆಮಿಕಲ್ಸ್, ಇವೆಲ್ಲ ನಮ್ಮ ಮ್ಯೂಕೋಸದ ಮೇಲೆ, ಸೆಲ್ಗಳ ಮೇಲೆ ರೂಪಾಂತರ ಹೊಂದಲಿಕ್ಕೆ ಕಾರಣೀಭೂತವಾಗ್ತದೆ. ಮತ್ತು ಮುಂದೊಂದು ದಿನ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಲಿಕ್ಕೆ ಖಂಡಿತವಾಗಿ ಸಹ ಇಂಡೈರೆಕ್ಟಾಗಿ ಪರೋಕ್ಷವಾಗಿ ಕಾರಣ ಆಗ್ತದೆ. ಸೊ ಈ ಕಾರಣದಿಂದ ಎಲ್ಲ ತಂಬಾಕು ಉತ್ಪನ್ನಗಳನ್ನು, ಎಲೆ, ಅಡಿಕೆ, ಸುಣ್ಣ, ಬೀಡಿ, ಸಿಗರೇಟ್, ಗುಟ್ಕಾ, ಪಾನ್ ಪರಾಗ್, ಮಾಣಿಕ್ ಚಂದ್, ಮಾರುತಿ ಎಲ್ಲವನ್ನು ಸಹ ನಾವು ಜನರಿಗೆ ತಿಳಿ ಹೇಳಬೇಕು, ಇಂಥದ್ದನ್ನು ತಿನ್ನಬಾರ್ದು ಅಂತೇಳಿ. ಇದಲ್ಲದೆ ಕೆಲವೊಂದು ಬೇರೆ ಕಾರಣಗಳಿದೆ. ಕೆಲವೊಂದು ಬೇರೆ ಕಾರಣಗಳು ಅಂದರೆ ಕೆಲವೊಂದು ಸಿಂಡ್ರೋಮ್ಗಳಂದರೆ ಒಂದು ಜಾಗ್ರನ್ ಸಿಂಡ್ರೋಮ್ ಅಂತಿದೆ. ದೇಹದ ರಕ್ಷಣಾ ಪ್ರಕ್ರಿಯೆಯ ಮೇಲೆ ದೇಹದ ವ್ಯವಸ್ಥೆಯೇ ತಿರುಗಿ ಬಿಡುವಂಥದ್ದು. ಎನಿಮಿ ವಿದಿನ್ ಅಸ್ ಅಂದರೆ ದೇಹದ ಒಳಗಿರುವಂಥ ಸೆಲ್ಗಳ ಮೇಲೆ ರಿಯಾಕ್ಷನ್ ಆಗಿ ಆ ರೀತಿ ಈ ಬಾಯಿ ಒಣಗುವಿಕೆ ಆಗುವ ಸಾಧ್ಯತೆ ಇರುವಂಥದ್ದು. ಇದಲ್ಲದೆ ಕೆಲವೊಂದು ಕಂಡೀಷನ್ಗಳಲ್ಲಿ ಇದು ಏನು ಅಯನ್ ಡೆಫಿಷಿಯನ್ಸಿ ಅನಿಮಿಯಾ, ಕಬ್ಬಿಣದ ಅಂಶ ದೇಹದಲ್ಲಿ ಕಡಿಮೆ ಆದಾಗ ಬಾಯಿನಲ್ಲಿ ಈ ರೀತಿ ಒಂದು ಪ್ಲಮ್ಮರ್ ವಿನ್ಸನ್ ಸಿಂಡ್ರೋಮ್ ಅಂತ ಇದೆ. ಅದರಲ್ಲಿ ಸಹ ಈ ರೀತಿ ಬಾಯಿನಲ್ಲಿ ಬಾಯಿ ತೆರೀಲಿಕ್ಕಾಗದಂಥ ಪರಿಸ್ಥಿತಿ ಬರ್ಬೋದು. ಯಾಕೆಂತ ಹೇಳಿದರೆ ಇನ್ನು ವೈಟಮಿನ್ B12 ಅಂತ ಇದೆ, B6 ಅಂತಿದೆ. ಈ ಬಿ ಕಾಂಪ್ಲೆಕ್ಸ್ ಅನ್ನೋದು ವಿಟಮಿನ್ಗಳು ನಮ್ಮ ದೇಹದ ಈ ಮ್ಯೂಕೋಸದ ಸೆಲ್ಗಳ ಉತ್ಪಾದನೆಗೆ ಅತಿ ಅಗತ್ಯ, ಅದರ ಟರ್ನ್ ಓವರ್ಗೆ. ನಮ್ಮ ಪೋಷಕಾಂಶಗಳಿಗೆ ಬೇಕಿದ್ದಂತಹ ಸತ್ವವನ್ನು ಒದಗಿಸುವಂತಹ ಸತ್ವಗಳು ಇಲ್ಲ ಅಂತೇಳಿ ಆದರೆ ಇದು ಏನಾಗ್ತದೆ, ನಮ್ಮ ಮೇಲ್ಪದರ ಪುನಃ ಉತ್ಪಾದನೆ ಆಗೋದು ನಿಲ್ತದೆ. ಅಂತಹ ಸಂದರ್ಭಗಳಲ್ಲಿ ಈ ರೀತಿಯ ತೊಂದರೆಗಳು. ಸೊ ಬರೀ ಬೀಡಿ ಸಿಗರೇಟಿಂದ ನಾನು ಹೇಳಲ್ಲ, ತಂಬಾಕು ಪದಾರ್ಥಗಳು ಕೆಲವೊಂದು 10% ಮಂದಿಯಲ್ಲಿ ಈ ಥರ B12 ಡೆಫಿಷಿಯನ್ಸಿ, B6 ಡೆಫಿಷಿಯನ್ಸಿ, ಕಬ್ಬಿಣದ ಡೆಫಿಷಿಯನ್ಸಿ, ಇಂಥ ಬರೀ ಅಡಿಕೆ ತಿನ್ನೋದು, ಇಂಥ ಎಲ್ಲ ಕಾರಣಗಳಿಂದ ಆಗ್ಬೋದು. ಒಟ್ಟಿನಲ್ಲಿ ಈ ಬಾಯಿ ಬಿಗಿಯೋ ರೋಗ ಅನ್ನೋದು ಬಹಳ ಒಂದು ರಿವರ್ಸಿಬಲ್ ಡಿಸೀಸ್. ರಿವರ್ಸಿಬಲ್ ಅಂದರೆ ಅದನ್ನು ನಾವು ತಡೆಗಟ್ಟಬಹುದಾದ, ಪ್ರಿವೆಂಟೇಬಲ್ ಮತ್ತು ರಿವರ್ಸಿಬಲ್, ಪುನಃ ಅದನ್ನು ಮೊದಲನೇ ಸ್ಥಿತಿಗೆ ತರಬಹುದಾದಂತಹ ರೋಗ. ಒಮ್ಮೆ ಬಂದ ಮೇಲೆ ನಾವು ಆ ಚಟವನ್ನು ಬಿಟ್ಟರೆ ಖಂಡಿತವಾಗಿ ಸಹ ನಾವು ಮೊದಲಿನ ಹಂತಕ್ಕೆ ಬರುವ ಸಾಧ್ಯತೆಗಳಿದೆ. ಮತ್ತು ಇದನ್ನು ಸುಲಭವಾಗಿ ತಡೆಗಟ್ಟಬಹುದು, ಪ್ರಿವೆಂಟೇಬಲ್, ತಡೆಗಟ್ಟಬಹುದು, ರೋಗಿಯನ್ನು ತಿಳಿ ಹೇಳಿ ತಡೆಗಟ್ಟಬಹುದಾದಂತಹ ಒಂದು ರೋಗ. ಇದನ್ನು ಜನರು ಅರ್ಥ ಮಾಡಿಕೊಂಡು ಆರಂಭಿಕ ಹಂತದಲ್ಲಿ ವೈದ್ಯರ ಮಾತನ್ನು ಕೇಳಿ ಚಟವನ್ನು ಬಿಟ್ಟರೆ ಚಟ್ಟಕ್ಕೆ ಹೋಗುವ ಕಾರ್ಯವನ್ನು ತಪ್ಪಿಸ್ಬೋದು. ಇಲ್ಲಾಂದರೆ ಚಟ ಒಂದಲ್ಲ ಒಂದು ದಿವಸ ಚಟ್ಟ ಹತ್ತಿಸ್ತದೆ. ಅದು ಎಲ್ಲರಿಗೂ ಗೊತ್ತಿದೆ. ಯಾವುದೇ ಗುಟ್ಕಾ, ಪಾನ್ ಪರಾಗ್, ಬೀಡಿ, ಸಿಗರೇಟ್ ಎಲ್ಲದರ ಪ್ಯಾಕೆಟ್ ಮೇಲೂ ಇದೆ. ಆದರೆ ಜನ ಏನು ಮಾಡ್ತಾರೆ ಅಂದರೆ ಆ ಕ್ಷಣಿಕ ಸುಖಕ್ಕಾಗಿ ನಮ್ಮ ಅಮೂಲ್ಯವಾದ ಜೀವವನ್ನು ಅವರು ಹಾಳು ಮಾಡಿಕೊಡ್ತಾ ಇದ್ದಾರೆ. ಅದು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ಮಾಹಿತಿ ಕಾರ್ಯಕ್ರಮಗಳನ್ನು ನೀಡಿ ಜನರಿಗೆ ತಿಳಿ ಹೇಳುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಅನ್ನುವಂಥ ಈ ಸರಣಿ ಕಾರ್ಯಕ್ರಮದಲ್ಲಿ ವಾರಕ್ಕೊಂದು ವಿಷಯದಲ್ಲಿ ಆರೋಗ್ಯದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈ ವಾರ ಬಾಯಿ ಬಿಗಿಯುವ ರೋಗ ಅಂದರೆ ತಂಬಾಕು, ಪಾನ್ ಪರಾಗ್ ಇಂತಹ ಸೇವನೆಗಳಿಂದ ವಿಶೇಷವಾಗಿ ಬರುವಂತಹ ಈ ರೋಗ, ಇದರ ಲಕ್ಷಣಗಳು, ಇದಕ್ಕೆ ಏನು ಕಾರಣಗಳೇನು ಎನ್ನುವ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಈಗ ಇದರ ನಾವು ಬಾಯಿ ಬಿಗಿಯುವ ರೋಗ ಅಂದರೆ ಏನು ಅಂತ ತಿಳ್ಕೊಂಡೆವು ಡಾಕ್ಟರ್. ಇದರ ಲಕ್ಷಣಗಳು, ಕಾರಣಗಳೆಲ್ಲ ಗೊತ್ತಾಯಿತು. ಇದಕ್ಕೆ ಚಿಕಿತ್ಸೆ ಹೇಗೆ? ಈಗ ನೋಡಿ, ಇದು ಬಹಳ ಸುಲಭವಾಗಿ ಚಿಕಿತ್ಸೆ ನೀಡಬಹುದಾದಂಥ ಒಂದು ರೋಗ, ಚಿಕಿತ್ಸೆ ಇಲ್ಲದಂಥ ರೋಗ ಅಲ್ಲ. ಈಗ ತಾನೇ ಹೇಳಿದೆ ನಾನು, ಇದು ಬಹಳ ಸುಲಭವಾಗಿ ತಡೆಗಟ್ಟಬಹುದಾದ ಮತ್ತು ಚಿಕಿತ್ಸೆ ನೀಡಬಹುದಾದಂತಹ ರೋಗ. ಮರಳಿ ಅದೇ ಸ್ಥಿತಿಗೆ ತರಬಹುದಾದಂತಹ ಒಂದು ರೋಗ. ಒಮ್ಮೆ ಬಾಯಿ ಮುಚ್ಚಿಕೊಳ್ಳುವಷ್ಟಕ್ಕೆ ಅಪಾಯಕಾರಿಯಾಗಿ ಬೆಳೆದರೂ ಅದನ್ನು ಮತ್ತೆ ಗುಣಪಡಿಸಬಹುದು. ಅದರಲ್ಲಿ 2 ಹಂತಗಳಿದೆ. ಆರಂಭಿಕ ಹಂತದಲ್ಲಿ ಆದರೆ ನಾವು ಅದನ್ನು ಮೊದಲಿನಾಗೆ ಮಾಡ್ಬೋದು. ಆದರೆ ಚಟವನ್ನು ಬಿಡಿಸಿ ಅದರಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತಿದೆ. 4 ಹಂತಗಳಾಗಿ ನಾವು ಡಿವೈಡ್ ಮಾಡ್ತೇವೆ. ನಮ್ಮ ಯಕ್ಷಗಾನ ಭಾಷೆಯಲ್ಲಿ ಹೇಳೋದಿದ್ರೆ 4 ಕಾಲಗಳು. 1ನೇ ಕಾಲ, 2ನೇ ಕಾಲ, 3ನೇ ಕಾಲ, ಬೆಳಗ್ಗೆ ಆಗುವಾಗ 4ನೇ ಕಾಲ. ಇದು 1, 2ನೇ ಕಾಲದಲ್ಲಿ ಸ್ಟೇಜ್ 1, ಸ್ಟೇಜ್ 2ನಲ್ಲಿ ನಾವು ಖಂಡಿತವಾಗಿ ಸಹ ರೋಗಿಯನ್ನು ತಿಳಿ ಹೇಳಿ, ರೋಗಿಗೆ ಆಪ್ತ ಸಮಾಲೋಚನೆ ಮಾಡಿ ಅದರಿಂದ ಏನೇನು ತೊಂದರೆ ಆಗ್ತದೆ ಅಂತ ಹೇಳಿ ಚಟವನ್ನು ಬಿಡಿಸಿ ಅವರು ಪುನಃ ಸಮಾಜದ ಮುಖ್ಯವಾಹಿನಿಯ ಬರೋ ರೀತಿಯಲ್ಲಿ ಅವರಿಗೆ ನಾವು ಮನಪರಿವರ್ತನೆ ಮಾಡುವಂಥ ಇದು. ಮತ್ತು ಅದು ಆರಂಭಿಕ ಸ್ಟೇಜ್ 1, ಸ್ಟೇಜ್ 2ನಲ್ಲಿ ಕೆಲವೊಂದು ಔಷಧಿ ಕೊಟ್ಟು ಸರಿ ಮಾಡಲಿಕ್ಕೆ ಆಗ್ತದೆ. ಚಟವನ್ನು ಬಿಡಬೇಕು. ಚಟ ಇದ್ದರೆ ಯಾವ ಔಷಧಿಯೂ ತಾಗೋದಿಲ್ಲ. ಸ್ಟೇಜ್ 3 ಮತ್ತು ಸ್ಟೇಜ್ 4ನಲ್ಲಿ ಚಟ ಬಿಡಿಸುವುದರ ಜೊತೆಗೆ ಸರ್ಜರಿ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ. ಆರಂಭಿಕ ಹಂತದಲ್ಲಿ ನಾನು ಹೇಳಿದೆ 50 ಮಿಲಿಮೀಟರ್ವರೆಗೆ ಬಾಯಿ ಓಪನ್ ಮಾಡಲಿಕ್ಕಾಗತ್ತೆ. 35ರಿಂದ 50 ಆ ರೇಂಜ್ನಲ್ಲಿ ಬಾಯಿ ಓಪನ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಆದರೆ ನಾವು ಫಸ್ಟ್ ಚಟ ಬಿಡಿಸುವಂಥದ್ದು, ಆಪ್ತ ಸಮಾಲೋಚನೆ ಮಾಡಿ
ಆ ವ್ಯಕ್ತಿಯನ್ನು, ಅವರ ಹೆತ್ತವರನ್ನು, ಅವರ ಕುಟುಂಬಸ್ಥರನ್ನು ಕರೆದು ನೋಡಪ್ಪ ಈ ಥರ ತೊಂದರೆ ಆಗತ್ತೆ ಅಂತ ಹೇಳಿ ಅವರಿಗೆ ಬುದ್ಧಿ ಹೇಳುವಂಥದ್ದು, ತಿಳಿ ಹೇಳುವಂಥದ್ದು ಒಂದು. ಇನ್ನೊಂದು ಕೆಲವೊಂದು ಔಷಧಿಗಳನ್ನು ಕೊಡುವಂಥದ್ದು. ಈ ಬಾಯಿ ಉರಿಯುವುದಕ್ಕೆ ಕೆಲವೊಂದು ಔಷಧಿ ಇದೆ, ಕೆಲವೊಂದು ಇಂಜೆಕ್ಷನ್ಗಳಿದೆ. ಪ್ಲಾಸೆಂಟ್ರಿಕ್ಸ್ ಅಂತ ಹೇಳಿ ಒಂದು ಇಂಜೆಕ್ಷನ್ ಬರ್ತದೆ, ಮತ್ತು ಸ್ಟಿರಾಯ್ಡ್ ಇಂಜೆಕ್ಷನ್ ಇದೆ, ಅಥವಾ ಎನ್ಸೈಮ್ಗಳು ಹೈನಿಡೇಸ್ ಅಂತಿದೆ. ಇಂಥ 2-3 ಇಂಜೆಕ್ಷನ್ಗಳನ್ನು ನಾವು ಸೇರಿಸಿ ಎಲ್ಲೆಲ್ಲಿ ಬಿಳಿ ಬಿಳಿಯಾದಂಥ ಪ್ಯಾಚ್ಗಳಿದೆ, ಎಲ್ಲೆಲ್ಲಿ ಉರಿಯುತ್ತದೆ ಆ ಜಾಗಕ್ಕೆ ನಾವು ಇಂಜೆಕ್ಷನ್ ಕೊಟ್ಟು ಅದು ಮೊದಲಿನ ಪುನಃ ಬ್ಯಾಕ್ ಟು ನಾರ್ಮಲ್ ಆಗುವ ರೀತಿಯಲ್ಲಿ ನಾವು ಇಂಜೆಕ್ಷನ್ ಕೊಟ್ಟರೆ ಸ್ಟೇಜ್ 1 ಸ್ಟೇಜ್ 2ನಲ್ಲಿ ಖಂಡಿತವಾಗಿ ಸಹ ಅದು ಬ್ಯಾಕ್ ಟು ನಾರ್ಮಲ್ ಆಗುವ ಸಾಧ್ಯತೆ ಇದೆ. ಸ್ಟೇಜ್ 2 ಅಂದರೆ 26ರಿಂದ 35 ಮಿಲಿಮೀಟರ್ವರೆಗೆ ಬಾಯಿ ತೆರೆಯುವಂಥ ಕಂಡೀಷನ್. ಈ 2 ಹಂತಗಳಲ್ಲಿ ನಾವು ಸರ್ಜರಿ ಇಲ್ಲದೆ ಮ್ಯಾನೇಜ್ ಮಾಡಲಿಕ್ಕಾಗತ್ತೆ. ಆದರೆ ಈ 3 ಮತ್ತು 4ನೇ ಹಂತ ಏನಿದೆ, ಈ 15ರಿಂದ 25 ಮಿಲಿಮೀಟರ್ನಷ್ಟು ಬಾಯಿ ತೆರೆಯುವಿಕೆ ಇದ್ದರೆ, ಮತ್ತು ಸ್ಟೇಜ್ 4ನಲ್ಲಿ ನಿಲ್ ಮೌತ್ ಓಪನಿಂಗ್, ಬಾಯಿ ತೆರೀಲಿಕ್ಕೆ ಆಗೋದಿಲ್ಲ, ಮೇಲ್ಗಡೆ ಮತ್ತು ಕೆಳಗಡೆ ದವಡೆ ಕೂಡ್ಕೊಂಡಿರುತ್ತೆ, ಬಾಯಿ ಮುಚ್ಕೊಂಡಿರುತ್ತೆ, ಇವನ್ ಲಿಕ್ವಿಡ್ ಆಹಾರ ಪದಾರ್ಥವನ್ನು ತೆಗೊಳ್ಬೇಕಾಗತ್ತೆ, ಆಹಾರ ಪದಾರ್ಥ ಸೇವನೆ ಮಾಡಲಿಕ್ಕೂ ಆಗೋದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಔಷಧ, ಯಾವುದೇ ರೀತಿಯ ಇದು ಇಂಜೆಕ್ಷನ್ಗಳು ವರ್ಕ್ ಆಗೋದಿಲ್ಲ. ಆ ಸಂದರ್ಭಗಳಲ್ಲಿ ಸರ್ಜರಿಯೇ ಮಾಡಬೇಕು. ಕೆಲವರು ಅಂದರೆ ಅಪಾಯಕಾರಿ ಮಟ್ಟಕ್ಕೆ ಅದು ಬೆಳೆದಿದೆ. ಹೌದು, ಅಂದರೆ ಬಾಯಿ ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಈ ಅನಕ್ಷರತೆ, ಬಡತನ, ಮೂಢನಂಬಿಕೆ ಇರೋರು ಈ ಮಂತ್ರವಾದ, ಅದು ಭೂತದ ಶಾಪ ಅಂತ ಹೇಳಿ ಮಂತ್ರವಾದಕ್ಕೆ ಮಾಡುವಂಥದ್ದು, ತಾಯಿತ ಕಟ್ಟಿಸಿಕೊಳ್ಳುವಂಥದ್ದು, ಇದೆಲ್ಲ ಚಟದಿಂದ ಬರುವಂಥದ್ದು. ಇದಕ್ಕೂ ಮಂತ್ರವಾದಕ್ಕೂ ಭೂತಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಈ ಡೆವಲಪಿಂಗ್ ಕಂಟ್ರಿಯ ದೌರ್ಭಾಗ್ಯ ನೋಡಿ, ಜನರು ಈ ತಂಬಾಕು ಉತ್ಪನ್ನಗಳನ್ನು ತಿಂತಾರೆ, ಯಾವಾಗ ಅದು ಬಾಯಿ ತೆರಲಿಕ್ಕೆ ಆಗೋದಿಲ್ಲೋ ಆವಾಗ ಭೂತ ಮಾಟ ಮಂತ್ರಕ್ಕೆ ಹೋಗ್ತಾರೆ. ಆದರೆ ಮಾಟ ಮಂತ್ರಕ್ಕೆ ಅಥವಾ ಮಾಟ ಮಂತ್ರದ್ದು ಅಷ್ಟು ಗೊತ್ತಿಲ್ಲ. ಭೂತಕೋಲಗಳಿಗೆ ಹೋದರೆ ನಾವು ಹೆಚ್ಚಾಗಿ ಭೂತ ಕೊಡುವ ನುಡಿಯನ್ನು ನಾವು ಕೇಳಿದ್ದೇವೆ. ಹೇಗೆ ಅಂತ ಹೇಳಿದರೆ, ನೀನು ತೆಗೆದುಕೊಳ್ಳುವ ಮದ್ದನ್ನು ಸರಿಯಾಗಿ ತೆಗೆದುಕೋ, ಅದರ ಹಿಂದೆ ನಾನು ನಿಂತು ಕಾಪಾಡ್ತೇನೆ, ಮದ್ದು ತೆಗೆದುಕೊಳ್ಬೇಡ ಅಂತ ಯಾವ ಭೂತವು ಹೇಳಿದ್ದನ್ನು ನಾನು ಇಷ್ಟವರೆಗೆ ಕೇಳಿಲ್ಲ. ಅದು ಈ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಒಂದು ಔಷಧಿ ಕೊಡುವಾಗ ಹಿಂದಿನ ಕಾಲದಲ್ಲಿ ಕುಟುಂಬ ವೈದ್ಯ ಪದ್ಧತಿಯಲ್ಲಿ ಏನಿತ್ತು ಅಂದರೆ ಡಾಕ್ಟರ್ನ ಕೈಗುಣ ಅಂತೇಳಿ. ಕೆಲವೊಮ್ಮೆ ಆ ನಂಬಿಕೆಗಳು 30% ಆಫ್ ದ ಡಿಸೀಸ್ ಆರ್ ಕ್ಯೂರ್ಡ್ ಬೈ ಓನ್ಲಿ ಬೈ ಬಿಲೀಫ್ ಅಂತ ಇದೆ. ಒಂದು ವಿಶೇಷವಾದ ನಂಬಿಕೆ ಯಾರು ಮರೆದುಕೊಂಡು ಹೆಂಚಿನ ಸಿಕ್ಕಲ ಗುಣ ಹಾಕಲು. ಹಾಗೆ ಇಲ್ಲಿ ಈ ಹಂತಕ್ಕೆ ಬಂದ ಮೇಲೆ ನಿಮ್ಮ ನಂಬಿಕೆಯು ಸಹ ಕೆಲಸ ಮಾಡೋದಂತಹ ಪರಿಸ್ಥಿತಿಗೆ ಇರ್ತೇವೆ. ಅಂತಹ ಹಂತಗಳಲ್ಲಿ ನಾವು ಯಾವುದೇ ಮೆಡಿಸಿನ್ ವರ್ಕ್ ಆಗಲ್ಲ, ಇಂಜೆಕ್ಷನ್ ಆಗಲ್ಲ, ಆವಾಗ ಸರ್ಜರಿ ಮಾಡಬೇಕಾದ ಅನಿವಾರ್ಯ ಇರ್ತದೆ. ಸ್ಟೇಜ್ 3ನಲ್ಲಿ ಅಥವಾ ಸ್ಟೇಜ್ 4ನಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ರೋಗಿಯನ್ನು ಜನರಲ್ ಅನಸ್ತೇಷಿಯಾದಲ್ಲಿ, ಅಂದರೆ ಬೋಧ ತಪ್ಪಿಸಿ ಅರಿವಳಿಕೆ ತಜ್ಞರ ಮುಖಾಂತರ ಅಲ್ಲಿ ಒಳಗಡೆ ಏನೇನು ಫೈಬ್ರಸ್ ಬ್ಯಾಂಡ್ ಇದೆ, ಬಾಯಿ ತೆರೀಲಿಕ್ಕೆ ಕಷ್ಟ ಆಗುವಂತಹ ಏನು ಹಿಡ್ಕೊಂಡಿದೆ ಅಂತಹ ಜಾಗವನ್ನು ಕಟ್ ಮಾಡಿ ತೆಗೆದು ಅಲ್ಲಿಗೆ ಸ್ಕಿನ್ ಗ್ರಾಫ್ಟ್, ಬೇರೆ ಕಡೆಯಿಂದ ಸ್ಕಿನ್ನನ್ನು ತೆಗೆದು ಹಾಕುವಂಥದ್ದು, ಅಥವಾ ಬೇರೆ ಕಡೆಯಿಂದ ಕೊಲ್ಲಾಜನ್ ಮೆಮ್ಬ್ರೇನ್ ಅಂತ ಇದೆ, ಅಥವಾ ಆರ್ಟಿಫಿಷಿಯಲ್ ಮೆಮ್ಬ್ರೇನ್ಗಳನ್ನು ಹಾಕಿ ಬಾಯಿ ಕಂಪ್ಲೀಟ್ ಓಪನ್ ಮಾಡ್ತೇವೆ. ಜನರಲ್ ಅನಸ್ತೇಷಿಯಾದಲ್ಲಿ ಮಸಲನ್ನು ರಿಲ್ಯಾಕ್ಸ್ ಮಾಡಿ, ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡಿ, ಈ ಏನು 0 ಮೌತ್ ಓಪನಿಂಗನ್ನು ನಾವು ಮೊದಲಿನಂಗೆ 50 ಮಿಲಿಮೀಟರ್ ಓಪನ್ ಮಾಡುವಾಗೆ ಮಾಡುವ ಸಾಧ್ಯತೆಗಳು ಇರ್ತದೆ. ಆದರೆ ಚಟವನ್ನು ಬಿಡಬೇಕು ಮತ್ತು ಪುನಃ ಅದನ್ನು ತಿನ್ನಬಾರ್ದು. ಇದರ ಮಾಡೋದಕ್ಕಿಂತ ಮೊದಲು ಕೆಲವೊಮ್ಮೆ ಹುಣ್ಣಾಗಿದ್ದರೆ ನಾವೇನು ಮಾಡ್ತೀವಿ ಅಂದರೆ, ಅಲ್ಲಿಯ ಸುತ್ತಲಿನ ಒಂದು ಮಾಂಸವನ್ನು ಕಟ್ ಮಾಡಿ ತೆಗೆದು ಬಯಾಪ್ಸಿ ಅಂತ ಹೇಳ್ತೇವೆ, ಅದನ್ನು ನಾವು ಮೈಕ್ರೋಸ್ಕೋಪಿನ ಕೆಳಗೆ ನಾವು ಪರೀಕ್ಷೆ ಮಾಡ್ತೇವೆ, ಏನಾದರೂ ಕ್ಯಾನ್ಸರಸ್ ಚೇಂಜಸ್ ಇದೆಯಾ ಅಂಥೇಳಿ. ಒಮ್ಮೆ ಅದು ಕ್ಯಾನ್ಸರಿಗೆ ಕನ್ವರ್ಟ್ ಆದಮೇಲೆ ಮತ್ತು ನಾವು ಅದನ್ನು ಆ್ಯಕ್ಚುಯಲ್ ಕ್ಯಾನ್ಸರ್ ಥರನೇ ಟ್ರೀಟ್ ಮಾಡಬೇಕಾಗತ್ತೆ. ನಾವು ಮಾಡಿದ ಬಯಾಪ್ಸಿನಲ್ಲಿ, ಅದರ ರಿಪೋರ್ಟ್ನಲ್ಲಿ ಸೆಲ್ಗಳ ಲೆವೆಲ್ನಲ್ಲಿ ಜೀವಕೋಶಗಳಲ್ಲಿ ಯಾವುದೇ ಹಾನಿ ಆಗಲಿಲ್ಲ, ಅದು ನಾರ್ಮಲ್ ಜೀವಕೋಶ ಇದೆ ಅಂತೇಳಿ ಆದರೆ ನಾವು ಬ್ಯಾಂಡ್ಗಳನ್ನು ಕಟ್ ಮಾಡಿ ತೆಗೆದು ಓಪನ್ ಮಾಡಿ ಸರ್ಜರಿ ಮಾಡಿ ಎಗ್ರೆಸಿವ್ ಫಿಸಿಯೋಥೆರಪಿ ಅಂತ ಹೇಳ್ತೇವೆ. ಬಾಯಿ ಓಪನ್ ಮಾಡುವ, ಕ್ಲೋಸ್ ಮಾಡುವಂಥ ಕೆಲವೊಂದು ಎಕ್ಸಸೈಸ್ಗಳನ್ನು ಹೇಳಿಕೊಟ್ಟು ಅವರನ್ನು ಮೊದಲಿನ ರೀತಿಯಲ್ಲಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ಸ್ಟೇಜ್ 1 ಸ್ಟೇಜ್ 2ನಲ್ಲಿ ನಾವು ಮೆಡಿಸಿನ್ನಿಂದ ಟ್ರೀಟ್ ಮಾಡ್ತೇವೆ. ಸ್ಟೇಜ್ 3 ಸ್ಟೇಜ್ 4ನಲ್ಲಿ ಚಟವನ್ನು ಬಿಡಿಸುವುದರ ಜೊತೆಗೆ ಸರ್ಜರಿ ಮಾಡಿ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಪ್ಲಸ್ ಮುಂದೆ ಯಾವತ್ತೂ ಅಂತಹ ಇದನ್ನು ಸೇವನೆ ಮಾಡಬಾರ್ದು ಅಂತ ಹೇಳುವ ಒಂದು ವಿಶೇಷವಾದ ವಾರ್ನಿಂಗನ್ನು ರೋಗಿಗಳಿಗೆ ನಾವು ಕೊಡುವಂಥದ್ದು. ಈ ರೀತಿ ಮಾಡಿ ಖಂಡಿತವಾಗಿ ಸಹ ಈ ರೋಗವನ್ನು, ಬಾಯಿ ಬಿಗಿಯುವ ರೋಗವನ್ನು ತಂಬಾಕು ಉತ್ಪನ್ನಗಳಿಂದ ಬಿಡುಗಡೆಗೊಳಿಸಿ ಸರಿ ಮಾಡಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಅಂತೂ 3-4ನೇ ಹಂತ ಅಪಾಯಕಾರಿ ಆದರೂ ಕೂಡ ಅಲ್ಲಿಯೂ ಚಿಕಿತ್ಸೆ ಕೊಡಬಹುದು. ಒಮ್ಮೆಗೆ ಕ್ಯಾನ್ಸರ್ನ ಹಂತಕ್ಕೆ ಬೆಳೆದಿದ್ದರೆ ಮಾತ್ರ ಸ್ವಲ್ಪ 100ಕ್ಕೆ 5% ಮಂದಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಇರ್ತದೆ. ಯಾಕೆಂದರೆ ಇದು ಸ್ಟ್ಯಾಟಿಸ್ಟಿಕ್ಸ್, ನಾವು ಅಂಕಿಅಂಶಗಳನ್ನು ತೆಗೆದು ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿನಲ್ಲಿ ಇದೆ.
ಈ ಹುಣ್ಣಾದ ಮೇಲೆ ಒಮ್ಮೆ ಹುಣ್ಣು, ಒಣಗದ ಹುಣ್ಣು 2 ವಾರಕ್ಕಿಂತ ಜಾಸ್ತಿ ಒಂದು ಬಾಯಿನಲ್ಲಿ ಹುಣ್ಣು ಇದೆ, ಒಣಗುವುದಿಲ್ಲ, ಅದರಲ್ಲಿ ರಕ್ತ ಬರ್ತಾ ಇದೆ, ಒಸರ್ತಾ ಇದೆ ಅಂತೇಳಿ ಆದರೆ ಖಂಡಿತವಾಗಿ ಸಹ ನಾವು ಅದನ್ನು ವಿಶೇಷವಾಗಿ ನಾವು ಕಾಳಜಿ ವಹಿಸಬೇಕು. ಅದರ ಬಯಾಪ್ಸಿ ಮಾಡಬೇಕು, ಅದರ ರಿಪೋರ್ಟನ್ನು ನೋಡಬೇಕು, ಮತ್ತು ನಿರಂತರವಾದ ಫಾಲೋ ಅಪ್ ಇಂಪಾರ್ಟೆಂಟ್. ಒಮ್ಮೆ ಇವತ್ತು ಆಗಲಿಲ್ಲ ಅಂತೇಳಿ ನಾಳೆ ಆಗಬಾರ್ದು ಅಂತ ಏನಿಲ್ಲ. ಇನ್ನೊಂದು 3 ತಿಂಗಳು ಬಿಟ್ಟು ಪುನಃ ಭರಿಸಬೇಕು, ಪುನಃ ಟೆಸ್ಟ್ ಮಾಡಬೇಕು, ಪುನಃ ಯಾವ ರೀತಿ ಚೇಂಜಸ್ ಆಗಿದೆ, ಸೆಲ್ಯುಲಾರ್ ಲೆವೆಲ್ನಲ್ಲಿ ಏನು ಜೀವಕೋಶಗಳ ಹಂತದಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದು ನಮ್ಮ ನೇಕ್ಡ್ ಐಸಿಗೆ ಕಣ್ಣಿನಿಂದ ನೋಡಿದಾಗ ಗೊತ್ತಾಗೋದಿಲ್ಲ. ನಾವು ಕಣ್ಣಿನಿಂದ ಗೊತ್ತಾಗೋದು ಏನಂದರೆ ಮ್ಯಾಕ್ರೋಸ್ಕೋಪಿಕ್ ಚೇಂಜಸ್, ದೊಡ್ಡದಾದಂಥ ಏನು ಹುಣ್ಣಿದ್ದರೆ, ಗಡ್ಡೆ ಬೆಳೆದಿದ್ದರೆ ನಮಗೆ ಕಾಣ್ತದೆ. ಜೀವಕೋಶಗಳ ಹಂತದಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ನಾವು ಬಯಾಪ್ಸಿ ಮಾಡಿ, ನಾವು ಸೂಕ್ಷ್ಮದರ್ಶಕದ ಕೆಳಗೆ ಪರೀಕ್ಷೆ ಮಾಡಿಯೇ ನಮಗೆ ಗೊತ್ತಾಗುವಂಥದ್ದು. ಒಟ್ಟಿನಲ್ಲಿ ಆಪ್ತ ಸಮಾಲೋಚನೆ, ರೋಗಿಗಳ ಜೊತೆ ಕೂತು ಮಾತನಾಡಿ ಕನ್ವಿನ್ಸ್ ಮಾಡಿ, ಅಥವಾ ಹೆತ್ತವರ ಜೊತೆ ಕೆಲವೊಮ್ಮೆ ಸೈಕಾಲಜಿಕಲ್ ಇದರಲ್ಲೂ ಇರುತ್ತೆ. ಮೊನ್ನೆ ತಾನೇ ಒಬ್ಬ ಹುಡುಗ ಬಂದಿದ್ದ, 13 ವರ್ಷದ ಹುಡುಗ, ಧಾರವಾಡದ ಹುಡುಗ, ಕೆಲಸ ಮಾಡೋನು ನಮ್ಮ ಕ್ಲಿನಿಕ್ಕಿಗೆ ಬಂದಿದ್ದ. ಅವನಿಗೆ ಹೆತ್ತವರು ತಂದೆ ತಾಯಂದ್ರಿಲ್ಲ, ಅನಾಥ. ಅವನಿಗೆ ಈ ಶಾಲೆಯಲ್ಲಿ ಮಕ್ಕಳ ಜೊತೆ ಹೋಗಿ ಕೆಲಸ ಮಾಡೋರ ಜೊತೆ ಸೇರಿ ಗುಟ್ಕ 13 ವರ್ಷದ ಹುಡುಗ 5 ವರ್ಷದಿಂದ 8ನೇ ವರ್ಷಕ್ಕೆ ಅವನು ಈ ಗುಟ್ಕ ತಿನ್ನೋಕ್ಕೆ ಶುರು ಮಾಡಿದ್ದ. ನನ್ನ ಜೀವನದಲ್ಲಿ 22 ವರ್ಷಗಳ ಪ್ರಾಕ್ಟೀಸ್ನಲ್ಲಿ ನಾನು 13 ವರ್ಷದ ಹುಡುಗ ಈ ರೀತಿ ಬಾಯಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಇದು ಸಹ ಆಗ್ತದೆ ಅಂತ ಹೇಳಿ ಬಹಳ ಆಶ್ಚರ್ಯ ಆಯಿತು. ಸಾಮಾನ್ಯವಾಗಿ 20, 30, 25ರ ವಯಸ್ಸಿನಲ್ಲಿ ಟೀನೇಜ್ ಅನ್ನೋದು ಒಂದು ಚಂಚಲ ಮನಸ್ಸು. ಆ ಟೈಮ್ನಲ್ಲಿ ಇಂತಹ ಕೆಟ್ಟ ಸ್ನೇಹಿತರ ಸಹವಾಸಕ್ಕೆ ಸಿಕ್ಕಿ ಈ ರೀತಿ ಆಗುವಂಥದ್ದು ಸಹಜ. ಆದರೆ ಸಣ್ಣ ಮಕ್ಕಳು ಸಹ ಮಾನಸಿಕವಾಗಿ ಅವರು ತೊಂದರೆಗೊಳಗಾದಾಗ, ಅನಾಥರಾದಾಗ ಈ ರೀತಿಯ ಚಟಕ್ಕೆ ಬಿದ್ದು ಬಹುಶಃ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥದ್ದು. ಅಂಥ ಸಂದರ್ಭಗಳಲ್ಲಿ ನಮಗೂ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ನಾವು ಅವ್ರನ್ನ ಕರೆದು ಕೂರಿಸಿ ಮಾತಾಡಿ ಹೇಳಿ ಚಿಕಿತ್ಸೆಯನ್ನು ನೀಡಿ ಅದನ್ನು ಸರಿಪಡಿಸಬೇಕಾದಂಥ ಒಂದು ದೊಡ್ಡ ಹೊಣೆಗಾರಿಕೆ ನಮ್ಮ ವೈದ್ಯರ ಮೇಲೂ ಇದೆ. ಆ ಕಾರಣದಿಂದ ನಾವು ಈ ರೀತಿಯ ಮಾಹಿತಿ ಕಾರ್ಯಕ್ರಮಗಳನ್ನು ನೀಡಿ ಜನರಿಗೆ ಒಂದು ಸಂದೇಶ ನೀಡುವಂಥದ್ದು. ನೋಡಿ, ಇಂತಹ ಚಟಗಳಿಂದ ನಿಮ್ಮ ಜೀವನ ಹಾಳಾಗ್ತಾ ಇದೆ, ನಿಮಗೆ ತೊಂದರೆ ಆಗ್ತಾ ಇದೆ, ಮುಂದೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿ ಹೇಳುವುದ ಅನಿವಾರ್ಯತೆ ಈಗಿನ ಕಾಲಘಟ್ಟದಲ್ಲಿ ಇದೆ. ಸರ್ಕಾರ ಏನೋ ಮಾಡ್ತದೆ, ಕಾನೂನಿಂದ ಎಲ್ಲವನ್ನು ನಾವು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಶಾಲೆಯಿಂದ 100 ಮೀಟರ್ ದೂರದಲ್ಲಿ ತಂಬಾಕು ಉತ್ಪನ್ನಗಳು, ಬೀಡಿ, ಸಿಗರೇಟ್ ಸೇಲ್ ಮಾಡಬಾರ್ದು ಅಂತ ಹೇಳಿ ಒಂದು ರೂಲೇ ಇದೆ. ಅದು ಕಾನೂನು. ಈಗ ಕಾನೂನು ಜಾಸ್ತಿ ಆದಷ್ಟು ಜನ ಅದನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಅದನ್ನು ಫಾಲೋ ಮಾಡೋದು ಅಂತ ಹೇಳಿ. ಈಗ ಒಬ್ಬನಿಗೆ ಪಾನ್ ಪರಾಗ್ ತಿನ್ನಬೇಕಂದ್ರೆ ಅವನು 100 ಕಿಲೋಮೀಟರ್ ದೂರ ನಡೆದು ಹೋಗಿ ತಂದು ತಿನ್ನೋದು ಉಂಟು. ಕೇರಳದಲ್ಲಿ ಬ್ಯಾನ್ ಇದೆ ಅಲ್ಲ, ನಮ್ಮ ಕರ್ನಾಟಕದಿಂದ ತಗೊಂಡೋಗಿ ತಿನ್ನೋದಿಲ್ವ? ಕೇರಳದಲ್ಲಿ ಬಾರ್ಗಳು ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇದ್ದಷ್ಟು. ಕೇರಳದವರು ನಮ್ಮ ಮಂಗಳೂರಿಗೆ ಬಂದುಬಿಟ್ಟು ಬೇಕಾದ್ದನ್ನು ಅವರು ತೆಗೆದುಕೊಳ್ತಾರೆ. ಈ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಉಂಟು. ದಾರಿ ಬದಿಯಲ್ಲಿ ಬಾರ್ ಇರಬಾರ್ದು ಎನ್ನುವಂತಹ ಕಾರಣಕ್ಕಾಗಿ ಅದನ್ನು ನಿಷೇಧ ಮಾಡಿದರೆ, ಅಪರು ದೂರದಿಂದ ಬಂದು ಒಂದು ಗಳಿಗೆ ಬಾರಲ್ಲಿ ಕೂತು ತಿಂದು ಹೋಗ್ತಾ ಇದ್ದವ, ಬಾರು ಸಿಕ್ಕುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಬಾಟ್ಲಿಯಲ್ಲಿ ತುಂಬಿಸಿಕೊಂಡು ಹೋಗ್ತಾ ದಾರಿ ದಿವಸ ಪೂರ್ತಿ ಅದನ್ನೇ ಕುಡಿಯುವಂತಹ ಹಂತಕ್ಕೆ ಬೆಳೆದು ಅದನ್ನು ನಾವು ಕಂಡಿದ್ದೇವೆ. ಹೌದು, ಒಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ಎಲ್ಲವನ್ನೂ ಸಹ ಸರ್ಕಾರವೇ ಮಾಡಬೇಕು, ಕಾನೂನೇ ಆಗಬೇಕು ಅಂತೇಳಿ ನಾವು ಆಗಲ್ಲ. ನಮ್ಮ ಜನರ ಸಹಭಾಗಿತ್ವ ಬೇಕು. ನಾವು ಸಹ ಯಾಕೆ ಸರ್ಕಾರ ಕಾನೂನು ಮಾಡಿದೆ, ನಮ್ಮ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಇಂತಹ ಪದಾರ್ಥಗಳನ್ನು, ತಂಬಾಕು ಪದಾರ್ಥಗಳನ್ನು ಬಿಟ್ಟರೆ ಒಂದು ಆರೋಗ್ಯವಂತವಾದಂಥ ಸುದೃಢವಾದಂತಹ ಪ್ರಜೆಗಳು ಉಂಟಾಗಿ ಒಂದು ಆರೋಗ್ಯವಂತ ಸಮಾಜವನ್ನು ನಾವು ಕಟ್ಟಬೋದು ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಬಗ್ಗೆ ಕೊನೆಯ ಒಂದು ಸಂದೇಶ, ಯಾಕೆಂದರೆ ಮಾದಕ ದ್ರವ್ಯ ಅಪಾಯಕಾರಿ, ಬಿಡಬೇಕು ಅಂತ ನಾವು ಹೇಳ್ತಾ ಇರ್ತೇವೆ, ಆದರೂ ನಮ್ಮ ವೀಕ್ಷಕರಿಗೆ ಒಂದು ಮುಟ್ಟುವ ಹಾಗೆ ಒಂದು ಸಂದೇಶ. ನೋಡಿ, ಇದರಲ್ಲಿ ಬರೀ ವೈದ್ಯರ ಹೊಣೆಗಾರಿಕೆ ಅಲ್ಲ, ಹೆತ್ತವರ ಹೊಣೆಗಾರಿಕೆ ಇದೆ, ಕಾನೂನು ರಕ್ಷಕರ ಪೊಲೀಸರ ಹೊಣೆಗಾರಿಕೆಯೂ ಇದೆ, ಶಾಲೆಯಲ್ಲಿ ಶಿಕ್ಷಕರ ಹೊಣೆಗಾರಿಕೆಯೂ ಇದೆ. ಎಲ್ಲರೂ ಸಹ ನಮ್ಮ ಬೆಳೆಯುವ ಮಕ್ಕಳ ಮೇಲೆ, ಅವರ ಸಹವಾಸದ ಮೇಲೆ, ಸಹವಾಸ ದೋಷ ಅಂತ ಹೇಳ್ತೇವೆ, ಇವ್ರ ಮೇಲೆ ಒಂದು ಗಮನ ಇಡಲೇಬೇಕು. ಬೆಳೆಯುವ ಮಕ್ಕಳ ಮೇಲೆ. ಈ ಟೀನೇಜ್ ಬಹಳ ಚಂಚಲವಾಗಿರ್ತದೆ, ಬಹಳ ಡಿಸ್ಟರ್ಬಿಂಗ್ ಆಗಿರುತ್ತೆ. ಅವರು ಅದು ಎಲ್ಲವೂ ಆಕರ್ಷಣೆ ಕಾಣ್ತದೆ, ಕಂಡದ್ದೆಲ್ಲವೂ ಬೇಕು ಅನ್ನಿಸುವಂತಹ ವಯಸ್ಸು ಅದು. ಚಂಚಲ ಮನಸ್ಸು, ಕಲರ್ಫುಲ್ ಆಗಿರ್ತದೆ. ಸೊ ಎಲ್ಲವೂ ಬೇಕು, ಅದರ ಒಟ್ಟು ಅದರ ಸಾಧ್ಯತೆ ಬಾಧ್ಯತೆಗಳ ಬಗ್ಗೆ ಅವರಿಗೆ ಇರುವುದಿಲ್ಲ, ಅರಿವು ಇರುವುದಿಲ್ಲ, ತೊಂದರೆಗಳ ಬಗ್ಗೆ. ಆ ಕಾರಣದಿಂದ ಹೆತ್ತವರಾಗಲಿ ಶಿಕ್ಷಕರಾಗಲಿ ಮಕ್ಕಳನ್ನು ಕರೆದು ತಿಳಿದು ಹೇಳಿ ಅವರಿಗೆ ಇಂತಹ ಚಟಗಳಿಂದ ದೂರ ಇರಲಿಕ್ಕೆ. ಮತ್ತು ಈ ಮಾತನ್ನು ತಾನು ಟೆನ್ಷನಿಗೆ ಗುಟ್ಕ ತಿಂತೇನೆ, ಸಿಗರೇಟ್ ಎಳಿತೇನೆ ಅಂತ ಹೇಳುವ ಮಾತನ್ನು ನಾವು ಒಪ್ಪಿಕೊಳ್ಳೋದಿಲ್ಲ. 16-18 ವರ್ಷ ಜೀವನವನ್ನೇ ನೋಡದ ಮಗುವಿಗೆ ಏನು ಟೆನ್ಷನ್ ಇರ್ತದೆ? ಅದೆಲ್ಲ ಸುಮ್ಮನೆ ಒಂದು ಉಸಾಬರಿಗೆ ಎಂದು ತಪ್ಪಿಸಿಕೊಳ್ಳಲಿಕ್ಕೆ ಹೇಳುವಂಥ ಮಾತು. ಇಂತಹ ಮಕ್ಕಳಿಗೆ ನಾವು ತಿಳಿ ಹೇಳಿ ಅವ್ರನ್ನ ಇಂತಹ ಚಟಗಳಿಗೆ ದಾಸರಾಗದಂತೆ ನೋಡಿದರೆ ಒಂದು ಖಂಡಿತವಾಗಿ ಸಹ ನಾವು ಒಂದು ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡ್ಬೋದು. ಈ ನಿಟ್ಟಿನಲ್ಲಿ ಹೆತ್ತವರು, ಶಿಕ್ಷಕರು
ಮತ್ತು ಕಾನೂನು ಪಾಲಕರು ಎಲ್ಲರೂ ಅವರವರ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದರೆ ಖಂಡಿತವಾಗಿಯೂ ಇಂತಹ ರೋಗಗಳನ್ನು ಆರಂಭಿಕ ಹಂತದಲ್ಲಿ ನಾವು ಚಿವುಟಿ ಹಾಕ್ಬೋದು. ಹಾಗೆ ಮಾಡಿದರೆ ಎಂತಹ ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಈ ಮಾತುಕತೆಯ ಉದ್ದೇಶವೇ ಇಷ್ಟು. ಮಾದಕ ದ್ರವ್ಯಗಳು ಅಥವಾ ಪಾನ್ ಪರಾಗ್ ಸಿಗರೇಟ್ನಂತಹ ಸೇವನೆಗಳು ಅದು ನಮ್ಮ ದೇಹಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರೂ ಕೂಡ ಅದನ್ನು ಸೇವಿಸುವವರನ್ನು ನಾವು ಕಾಣ್ತೇವೆ. ನಮ್ಮ ಮನೆಯ ಮಕ್ಕಳೇ ಅದಕ್ಕೆ ದಾಸರಾಗುವುದನ್ನು ನಾವು ಕಾಣ್ತೇವೆ. ಇಂತಹವರಿಗೆ ಕೇವಲ ವೈದ್ಯರು ಅಥವಾ ಕಾನೂನುಗಳು ಸರಿ ಮಾಡ್ತವೆ ಎನ್ನುವುದು ತಪ್ಪು. ನಮ್ಮ ಹೊಣೆಗಾರಿಕೆ ಬಹಳ ಇದೆ. ವಿಶೇಷವಾಗಿ ನಮ್ಮ ಮನೆಯ ಮಕ್ಕಳು ಏನು ಮಾಡ್ತಾರೆ, ಅವರು ಕಾಲಕಾಲಕ್ಕೆ ಎಲ್ಲಿ ಹೋಗ್ತಾರೆ, ಯಾಕೆ ಹೋಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಷ್ಟು ಖರ್ಚು ಮಾಡ್ತಾರೆ, ಇವುಗಳ ಬಗ್ಗೆ ಸರಿಯಾದಂತಹ ನಿಗಾ ನಾವು ಸರಿಯಾದ ಸಮಯದಲ್ಲಿ ವಹಿಸದಿದ್ದರೆ ನಮ್ಮ ಮಕ್ಕಳು ನಮ್ಮ ಕೈಯಿಂದ ತಪ್ಪಿ ಹೋಗುವ ಸಾಧ್ಯತೆಗಳನ್ನು ಅದೆಷ್ಟೋ ಕಂಡಿದ್ದೇವೆ. ಹಾಗೆ ಆಗದೇ ಇರಲಿಕ್ಕೆ ನಮ್ಮ ಜಾಗ್ರತೆಯನ್ನು ನಾವು ಮಾಡಿಕೊಳ್ಳೋಣ. ಕೇವಲ ಮಾತಿನಿಂದ ಏನೂ ಆಗುವುದಿಲ್ಲ. ಅಥವಾ ಈ ಮಾತುಕತೆಯಿಂದ 10ರಲ್ಲಿ ಇಬ್ಬರಾದರೂ ಸರಿಯಾದರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ ಕೊಳ್ಳುತ್ತಾ ಈ ಬಾಯಿ ಬಿಗಿಯುವ ರೋಗ ಅದು ಪಾನ್ ಪರಾಗ್ನಂತಹ ಸೇವನೆಗಳಿಂದ ಬರ್ತದೆ ಗೊತ್ತಾಯಿತು. ಇದರ ಲಕ್ಷಣಗಳು, ಇದರ ಬಗ್ಗೆ ಜಾಗ್ರತೆ ವಹಿಸುವುದು ಹೇಗೆ ಅಂತ ತಿಳಿಯಿತು. ಈ ಮಾತುಗಳನ್ನು ನೀವೆಲ್ಲರೂ ಮನನ ಮಾಡಿಕೊಳ್ಳುತ್ತಾ ಸುರಕ್ಷಾ ಸಂಜೀವಿನಿಯ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನಿರಂತರ ಬೆಂಬಲ ಇರಲಿಲ್ಲ ಅಂತ ಕೇಳಿಕೊಳ್ಳುತ್ತಾ ಒಳ್ಳೆಯ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೆ.